ಸರ್ವರ ಹೃದಯ ಮಂದಿರದಲ್ಲಿ ಸರ್ವರಕ್ಷಕ ನೀನೇ ನೀನಯ್ಯ. ಸರ್ವರ ಹೃದಯ ಮಂದಿರದಲ್ಲಿ ಸರ್ವರಕ್ಷಕ ನೀನೇ ನೀನಯ್ಯ. ಕಣ್ಮನ ತಣಿಸುವ ಚಿನ್ಮಯ ಮೂರ್ತಿಗೆ ಪ್ರಥಮ ಜ್ಯೋತಿಯು ನೀನೇ ಜ್ಞಾನವು ನೀನೇ ಜ್ಯೋತಿಯು ನೀನೇ ಸರ್ವರಕ್ಷಕ ನೀನೇ ನೀನಯ್ಯ. ಸರ್ವರಕ್ಷಕ ನೀನೇ ನೀನಯ್ಯ. ಕಣ್ಮನ ತಣಿಸುವ ಚಿನ್ಮಯ ಮೂರ್ತಿಗೆ ಪ್ರಥಮ ಪ್ರಣಾಮಗಳು. ಕಣ್ಮನ ತಣಿಸುವ ಚಿನ್ಮಯ ಮೂರ್ತಿಗೆ ಪ್ರಥಮ ಪ್ರಣಾಮಗಳು. ಪ್ರಥಮ ಪ್ರಣಾಮಗಳು. ಪ್ರಥಮ ಪ್ರಣಾಮಗಳು. ಈ ಕಾರ್ಯಕ್ರಮದ ಸ್ವಾಗತವನ್ನು ಗೋಲ್ಡನ್ ಗಾಣಿಗ ಸಮಾಜದ ಮಾಜಿ ಅಧ್ಯಕ್ಷರಾದ ರಾಮೋದರ ಕಾಳಿ ಇವರು ನಿರ್ವಹಿಸಿಕೊಳ್ಬೇಕಂತ ಕೇಳಿಕೊಂಡಿದ್ದೇವೆ. ಮಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರನ್ನ ಮನಸಾರ ಸ್ಮರಿಸಿಕೊಂಡು ಸ್ಥಳದೇವಿಯಾದ ಲಕ್ಷ್ಮೀ ಅಮ್ಮನವರ ಸಂಪೂರ್ಣ ಅನುಗ್ರಹವನ್ನ ಬೇಡುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಅತಿಥಿ ಅಭ್ಯಾಗತರೆ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಬಂಧುಗಳೇ, ಬಹಳ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ. ಇವತ್ತು ಕರ್ನಾಟಕ ರಾಜ್ಯ ಗಾಣಿಗ ನಿಗಮದ ಮಂಡಳಿಯ ಅಧ್ಯಕ್ಷರಾಗಿ ಕೆಲವೇ ದಿವಸಗಳಲ್ಲಿ ಪುತ್ತೂರಿನ ಸ್ಥಳಕ್ಕೆ ಒಂದು ಪಾದಸ್ಪರ್ಶ ಮಾಡಿ ನಮ್ಮೆಲ್ಲ ಗಾಣಿಗರನ್ನ ಒಂದು ರೀತಿಯಲ್ಲಿ ಹುರಿದುಂಬಿಸಲಿಕ್ಕೆ ಆಗಮಿಸಿರುವಂತದ್ದು ಬಹಳ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ. ಈಗ ತಾನೇ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನ ಮಾಡಿ ಇದೀಗ ಲಕ್ಷ್ಮೀ ದೇವಿ ಬೆಟ್ಟದಲ್ಲಿ ಅಮ್ಮನವರ ಪೂಜೆಯನ್ನ ನಿರ್ವಹಿಸಿ ಗೌರವವನ್ನು ಸ್ವೀಕರಿಸಿ ಇದೀಗ ನಮ್ಮ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನ ವಹಿಸಿರುವವರು, ನಿರಂತರವಾಗಿ ಗಾಣಿಗ ಸಮಾಜದ ಉನ್ನತಿಗೋಸ್ಕರ ಮತ್ತು ಅಭಿವೃದ್ಧಿಗೋಸ್ಕರ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಇರುವವರು ನಮ್ಮ ಪುತ್ತೂರು ಸಫಲಿಗ ಗಾಣಿಗ ರಿಜಿಸ್ಟರ್ಡ್ ಪುತ್ತೂರು ಇದರ ಅಧ್ಯಕ್ಷರಾಗಿರುವಂತ ಲಕ್ಷ್ಮೀ ಪ್ರಸಾದ್ ಬೆಟ್ಟಾರವರು. ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಉಪ್ಪಿನಂಗಡಿ ಸಫಲಿಗ ಗಾಣಿಗ ಸಂಘದ ಕಾರ್ಯದರ್ಶಿಯಾದ ನಿತಿನ್ ಮೆಕ್ಕಿಲಾಡಿ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಂತ ಕೇಳಿಕೊಂಡಿದೆ.
ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಳ್ಳಿಕ್ಕೆ ಕಾರಣೀಕರ್ತರು ಯಾರು ಅಂತ ಕೇಳಿದ್ರೆ ನಮ್ಮ ಗಾಣಿಗ ನಿಗಮ ಮಂಡಳಿಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯಕ್ಕೆ ನಮಗೆಲ್ಲರಿಗೂ ಒಂದು ನಾಯಕರಾಗಿ ಬಂದಿರುವಂತದ್ದು. ಅವರು ಇವತ್ತು ಈ ಪುತ್ತೂರಿನಲ್ಲಿ ಬಂದು ನಮ್ಮೊಂದಿಗೆ ಸೇರುವುದು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಒಂದು ರೀತಿಯ ಹೆಮ್ಮೆ. ನಮ್ಮ ಎಲ್ಲ ರೀತಿಯ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಅವರೊಟ್ಟಿಗೆ ನಾವು ಮನನ ಮಾಡಲಿಕ್ಕೆ ಮತ್ತು ಹೇಳುವುದಕ್ಕೆ ನಮಗೊಂದು ಅವಕಾಶ. ಅಂತಹ ಒಬ್ಬ ನಿಸ್ವಾರ್ಥ ಸೇವಕ, ಸಮಾಜ ಸೇವಕ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನ ಛಾಪನ್ನ ಮೂಡಿಸಿರತಕ್ಕಂತ ಅನಂತು ಮೈಸೂರವರು ನಮ್ಮ ಕರ್ನಾಟಕ ರಾಜ್ಯ ಗಾಣಿಗ ನಿಗಮದ ಮಂಡಳಿಯ ಅಧ್ಯಕ್ಷರು. ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವರಿಗೆ ನಮ್ಮ ಗಾಣಿಗಾನೆ ಸಫಲಿಗ ಸೇವಾ ಸಂಘದ ಹಿರಿಯರಾದ ಶ್ರೀಯುತ ತಿಮ್ಮಪ್ಪ ಸಫಲ್ಯ ಇವರಿಗೆ ಹೂಗುಚ್ಛವನ್ನು ಇಟ್ಟು ಸ್ವಾಗತಿಸಬೇಕಂತ ಕೇಳಿಕೊಳ್ಳುತ್ತೇನೆ. ನಾವು ಹೆಸರಲ್ಲಿ ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡಿರಬಹುದು, ಆದ್ರೆ ನಾವು ಗಾಣಿಗರೆಲ್ಲರೂ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ನಾವೆಲ್ಲರೂ ಒಂದೇ ಅಂತ ಹೇಳುವಂತಹ ಒಂದು ವಿಚಾರಧಾರೆಗಳನ್ನು ಇಟ್ಕೊಂಡು ಬೇರೆ ಬೇರೆ ಸಂಘದ ಸಮಿತಿಯವರನ್ನು ಕೂಡ ಇಲ್ಲಿ ಆಹ್ವಾನಿಸಿದ್ದಾರೆ. ಪುತ್ತೂರು ತಾಲೂಕು ಸಫಲಿಗ ಯಾನೆ ಗಾಣಿಗರ ಸಂಘ ರಿಜಿಸ್ಟರ್ಡ್ ಉಪ್ಪಿನಂಗಡಿ ಇಲ್ಲಿಯ ಅಧ್ಯಕ್ಷರಾದ ಶ್ರೀ ಹರಿರಾಮಚಂದ್ರ ಕೂಡ ನಮ್ಮೊಟ್ಟಿಗಿದ್ದಾರೆ. ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಪುತ್ತೂರು ಗಾಣಿಗಾನೆ ಸಫಲಿಗ ಸೇವಾ ಸಂಘದ ಉಪಾಧ್ಯಕ್ಷರಾದ ಪ್ರದೀಪ್ ಬೋಳ್ವಾರ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಂಡಿದ್ದೇವೆ. ಪುತ್ತೂರು ತಾಲೂಕು ವಾಣಿಯ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇದರ ಅಧ್ಯಕ್ಷರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಈ ವೇದಿಕೆಯಲ್ಲಿ ಉಪಾಧ್ಯಕ್ಷರಂತಹ ಸುಷ್ಮಾ ದಾಮೋದರ್ ವೇದಿಕೆಯಲ್ಲಿದ್ದಾರೆ. ತಮಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಪುತ್ತೂರು ಗಾಣಿಗಾನೆ ಸಫಲಿಗ ಸೇವಾ ಸಂಘದ ಕಾರ್ಯದರ್ಶಿಯಾದ ಶ್ರೀಮತಿ ವಿಜಯಲಕ್ಷ್ಮಿ ಇವರು ಹೂಗುಚ್ಛವನ್ನು ನೀಡಬೇಕಂತ ಕಾಲಿಕೊಳ್ತಿದ್ದಾರೆ. ಅದೇ ರೀತಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಮಾತೃ ಸಂಘದ ಪ್ರಸ್ತುತ ಅಧ್ಯಕ್ಷರಾದಂತಹ ರಮಣಿ ಗಾಣಿಗ, ತಮಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಮಾತೃ ಸಂಘದ ಸದಸ್ಯರಾದಂತ ಶ್ರೀಮತಿ ಮಂಜುಳಾ ಜನಾರ್ದನ್ ಅವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸುವಂತೆ ಕೇಳಿಕೊಂಡಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಂಘದ ಜವಾಬ್ದಾರಿಯನ್ನ ಹೊತ್ತಂತ ಇನ್ನೊಬ್ರು ಮುಖ್ಯ ವಿಚಾರವಾದಿ, ಅವರ ಬಗ್ಗೆ ನಮಗೆ ಬಹಳ ಖುಷಿ. ಯಾಕೆ ಅಂತ ಕೇಳಿದ್ರೆ ಅವರೊಬ್ಬ ಸಮಾಜಕ್ಕೆ ಕಾರ್ಯಕರ್ತ, ಒಬ್ಬ ಸಮಾಜ ಸೇವಕ, ಸಮಾಜದಲ್ಲಿ ಬೇರೆ ಬೇರೆ ಕರ್ತವ್ಯಗಳನ್ನ ನಿರ್ವಹಿಸುವ ಮೂಲಕ ಸಮಾಜದ ಎಲ್ಲರಿಗೂ ಕೂಡ ಒಂದು ಅನುಕೂಲತೆಯನ್ನ ಮಾಡಿಕೊಡತಕ್ಕಂತ ಒಬ್ಬ ಅದ್ಭುತ ವ್ಯಕ್ತಿತ್ವದ ಮೋಹಿತ್ ಸರ್ ನಮ್ಮೊಂದಿಗಿದ್ದಾರೆ. ಯಾವಾಗಲೂ ಇಷ್ಟದವರನ್ನು ನಾವು ಮರ್ತೋಗುದಂತೆ, ಹಾಗೆ ಮೋಹಿತ್ ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಸಂಘದ ಕೋಶಾಧಿಕಾರಿಯಾದ ಹೇಮಚಂದ್ರ ಇವರು ಹೂಗುಚ್ಛವನ್ನು ಇಟ್ಟು ಸ್ವಾಗತಿಸಿದೆ ಅಂತ ಕೇಳಿಕೊಂಡಿದ್ದೇನೆ. ನಮ್ಮ ಗಾಣಿಗ ಸಂಘಕ್ಕೆ ಸೇರಿದಂತ ಎಲ್ಲ ಸಮಿತಿಯ ಬೇರೆ ಬೇರೆ ಪದಾಧಿಕಾರಿಗಳು, ಪೂರ್ವ ಅಧ್ಯಕ್ಷರುಗಳು, ಸದಸ್ಯರು, ಸಕ್ರಿಯ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಆಗಮಿಸಿದ್ದೀರಿ. ಅವರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಪತ್ರಿಕಾ ಮಾಧ್ಯಮದವರು, ಮಾಧ್ಯಮ ಮಿತ್ರರು ಎಲ್ಲ ನಮ್ಮ ಕಾರ್ಯಕ್ರಮವನ್ನ ಬಹಳ ಉತ್ತಮ ರೀತಿಯಲ್ಲಿ ಪ್ರಸಾರ ಮಾಡ್ಲಿಕ್ಕಿದ್ದಾರೆ. ಅವರೆಲ್ಲರೂ ಕೂಡ ಛಾಯಾಗ್ರಾಹಕರು ಆಗಮಿಸಿದ್ದಾರೆ, ಎಲ್ಲರೂ ಕೂಡ ಆಗಮಿಸಿದ್ದಾರೆ. ತಮಗೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ನನ್ನ ಎರಡು ಮಾತನ್ನ ಮುಗಿಸಿ ಹೇಳ್ತೀನಿ. ನಮಸ್ಕಾರ. ಗಾಣಿಗ ಯಾನೆ ಸೇವಾ ಸಂಘ ಪುತ್ತೂರು ಈ ಒಂದು ಹೆಸರು ಕೇಳುವಾಗ ನಮ್ಗೆಲ್ಲ ಬಹಳ ಒಂದು ರೋಮಾಂಚನ ಆಗ್ತದೆ. ಯಾಕಂದ್ರೆ ನಮ್ಮ ಒಂದು ದುಡಿಮೆಯನ್ನೇ ನಾವು ಸಂಘದ ಹೆಸರಲ್ಲಿ ಇಟ್ಟುಕೊಂಡಿದ್ದೇವೆ. ಗಾಣಿಗ ಅಂದ್ರೆ ಗಾಣದಿಂದ ಎಣ್ಣೆ ತೆಗೆಯುವಂತದ್ದು. ಈ ಒಂದು ಸಂಘ ಪುತ್ತೂರಲ್ಲಿ ಸುಮಾರು 58 ವರ್ಷಗಳ ಹಿಂದೆ ಉಪ್ಪಿನಂಗಡಿಯಲ್ಲಿ ಪ್ರಾರಂಭ ಆದದ್ದು. ಯಾಕಂದ್ರೆ ನಮ್ಮ ಹಿರಿಯರಿದ್ದಾರೆ ಹರಿರಾಮಚಂದ್ರು. ಕ್ರಮೇಣ ಅದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಕಳೆದ ಒಂದು ಕೆಲವು ತಿಂಗಳ ಹಿಂದೆ ನಾವೇ ಅಲ್ಲಿ ಕೂತ್ಕೊಂಡು ನಾವು ಪುತ್ತೂರಲ್ಲಿ ಕೂಡ ಈ ಒಂದು ಸಂಘವನ್ನು ಮಾಡಬೇಕು, ನಮ್ಮಲ್ಲಿ ಇರುವಂತ ಬಡಪತ್ತು ಜನ ಇದ್ದಾರೆ, ಅವರಿಗೆಲ್ಲ ಏನಾದ್ರೂ ಒಂದು ಸಹಾಯ ಹಸ್ತ ಚಾಚಬೇಕಂತ ಹೇಳುವ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಸಂಘವನ್ನು ಪ್ರಾರಂಭ ಮಾಡಿದೆವು. ಸಂಘ ಪ್ರಾರಂಭ ಮಾಡಿದ ಕೇವಲ 2 ತಿಂಗಳಲ್ಲಿ ಮಾರ್ಚ್ 1 ನಾವೊಂದು ಬಹಳ ದೊಡ್ಡ ಒಂದು ಗಾಣಿಗ ಸಂಗಮ ಎನ್ನುವಂತ ಕಾರ್ಯಕ್ರಮವನ್ನು ಮಾಡಲು ಪಣ ತೊಟ್ಟೆವು. ಯಾಕಂದ್ರೆ ನಮ್ಗೆ ಅಧ್ಯಕ್ಷರು ಕೂಡ ಬಲಿಷ್ಠರಾದ ಅಧ್ಯಕ್ಷರು, ಅವರ ಜೊತೆಯಲ್ಲಿ ಇರುವವರು ಕೂಡ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಕೂಡ ಒಳ್ಳೆ ರೀತಿಯಲ್ಲಿ ನಮ್ಗೆ ಸಹಕಾರ ನೀಡುತ್ತಾ ನಾವೊಂದಾದ ಒಂದು ಹೆಜ್ಜೆಯನ್ನು ಇಟ್ಟೆವು. ಆದ್ರೆ ಯಾವ ರೀತಿ ಮಾಡಬೇಕು,
ಹೇಗೆ ಮುಂದುವರಿಸಬೇಕು, ಯಾವ ರೀತಿ ನಾವು, ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮ್ಗೆ ಜನ ಬೆಂಬಲ ಸಿಗ್ತದೆ, ಅದರ ಧನ ಬೆಂಬಲ ಸಿಗೋದು ಬಾರಿ ಕಡಿಮೆ. ಆದ ಕಾರಣ ನಾವೊಂದು ಪ್ರತಿ ಮನೆಗೆ 2 ತಿಂಗಳಲ್ಲಿ ಪ್ರತಿ ಮನೆಗೆ ಸಾಯಂಕಾಲದ ಹೊತ್ತು, ಯಾಕಂದ್ರೆ ಒಂದು ಮನೆಯಲ್ಲಿ ನಾವು ಹಗಲಲ್ಲೆಲ್ಲ ಹೋದ್ರೆ ಅಲ್ಲಿ ಮನೆಯಲ್ಲಿ ಯಾರು ಇರುದಿಲ್ಲ, ಮಕ್ಕಳು ಇರ್ತಾರೆ ಅಥವಾ ಯಾರಾದ್ರೂ ಹೆಂಗಾದ್ರೂ ಇರ್ತಾರೆ. ನಾವು ಹಾಗೆಲ್ಲ ಪ್ರತಿ ಮನೆಗೆ ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಹೋಗಿ ಅವರನ್ನು ಭೇಟಿಯಾಗಿ ನಮ್ಮ ಸಂಘದ ಈ ಒಂದು ಕಾರ್ಯಕ್ರಮದ ಬಗ್ಗೆ ಎಲ್ಲರ ಹತ್ರ ಹೇಳಿ ನಾವೊಂದು ಇದನ್ನು ಮಾಡಿದೆವು. ಆದ್ರೆ ನಾವು ಇಟ್ಟದು ಬರೇ ಪುತ್ತೂರು ತಾಲೂಕಲ್ಲಿ ಆ ಒಂದು ಇದನ್ನು ಮಾಡುವ ಅಂತೇಳಿ ಈ 2 ತಿಂಗಳಲ್ಲಿ ನಾವು ಹೋಗುವಾಗಲೇ ಮುಂದುವರಿಸಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ಸಂಚಾರ ಮಾಡಿದೆವು. ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಚಾರ ಮಾಡಿ ನಮ್ಮ ಒಂದು ಪುತ್ತೂರಲ್ಲಿ ಒಂದು ಇಂಥ ಸಂಘಟನೆ ಉಂಟು, ನೀವು ಬರ್ಬೇಕೆನ್ನುವಂತ ನಿಟ್ಟಿನಲ್ಲಿ ನಾವು ಪ್ರಾರಂಭ ಮಾಡಿ ಆ ಒಂದು ಗಾಣಿಗ ಸಂಗಮ ಎನ್ನುವಂತ ಕಾರ್ಯಕ್ರಮ ಮಾರ್ಚ್ 1ಕ್ಕೆ ಪುತ್ತೂರಿನ ಗಾಣಿಯರಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಗಾಣಿಯರಿಗೆ ಕೂಡ ಒಂದು ಹೆಮ್ಮೆಯ ವಿಚಾರ. ವಿಶೇಷವಾಗಿ ಆ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ತಮ್ಮನಾದ ಪ್ರಹ್ಲಾದ ಮೋದಿ ಅವರು ಬಂದು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ನಮ್ಗೆಲ್ಲ ಹೆಮ್ಮೆಯ ವಿಚಾರ. ಅದೇ ರೀತಿ ಆ ಕಾರ್ಯಕ್ರಮಕ್ಕೆ ಸಂಸದರು, ಸಚಿವರು, ಬೇರೆ ಬೇರೆ ನಮ್ಮ ಗಾಣಿಗ ಸಮುದಾಯದಲ್ಲಿರುವಂತ ಬೇರೆ ಬೇರೆ ಪದಾಧಿಕಾರಿಗಳು ಕೂಡ ಭಾಗವಹಿಸಿ, ಪುತ್ತೂರಿನ ಶಾಸಕರು ಕೂಡ ಬಂದಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾವು ಏನಂದ್ರೆ ಬರೇ ಪುತ್ತೂರು ತಾಲೂಕಿಗೆ ಸೀಮಿತವಲ್ಲದೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ರೀತಿಯಲ್ಲಿ ಸಾಧನೆಗೈದಂತ ವಿದ್ಯಾರ್ಥಿಗಳಿಗೆ, ಬೇರೆ ಬೇರೆ ಮಹನೀಯರಿಗೆ, ಮಹಿಳೆಯರಿಗೆ ಹಾಗೂ ವಿಶೇಷವಾಗಿ ನಮ್ಮ ಇಡೀ ಭಾರತಾಂಬೆಯನ್ನು ಕಾಯುವಂತ ಸೇನೆ, ಆ ಸೇನೆಯಲ್ಲಿ ನಿವೃತ್ತರಾದ ಯೋಧರಿಗೆ ಕೂಡ ನಾವು ಅವರಿಗೆ ಸನ್ಮಾನ ಮಾಡಿ ಎಲ್ಲರಿಂದ ಪ್ರಶಂಸೆಗೆ ಪಾತ್ರರಾಗಿದ್ದೇವೆ. ವಿಶೇಷವಾಗಿ ಅದರಲ್ಲಿ ಕೂಡ ಏನಂದ್ರೆ ನಮ್ಮಲ್ಲಿ ಎಷ್ಟೋ ಜನ ಯುವಕರು ಯುವತಿಯರಿಗೆ ಮದುವೆ ಆಗಿದವರು ತುಂಬಾ ಜನ ಇದ್ರು. ಅವರಿಗೆ ಕೂಡ ಒಂದು ವಧ್ವಾನ್ವೇಷಣ ಎನ್ನುವಂತ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿ ಬಹಳ ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ಅಡಿಪಾಯ ಹಾಕಿಕೊಟ್ಟಿದ್ದೇವೆ. ಈ ಕಾರ್ಯಕ್ರಮ ಇದೇ ರೀತಿ ಮುಂದುವರಿಸಿ ನಮ್ಮ ಸಂಘಟನೆ ಇನ್ನೂ ಬಲಿಷ್ಠಗೊಳ್ಬೇಕಾದ್ರೆ ನಮ್ಗೆ ಬರೇ ನಮ್ಮ ಕೈಯಿಂದ ಹಾಕುವಂತ ಹಣ ಸಾಕಾಗುವುದಿಲ್ಲ, ಸರ್ಕಾರದಿಂದ ಸಿಗುವಂತ ಹಣ ಕೂಡ ನಮ್ಗೆ ಅತಿ ಅಗತ್ಯ. ಆದ ಕಾರಣ ಅದರ ಬಗ್ಗೆ ನಾವು ಮುಂದಿನ ಹೆಜ್ಜೆ, ಯಾಕಂದ್ರೆ ಬೇರೆ ಬೇರೆ ಕನಸುಗಳನ್ನು ಹೊತ್ತುಕೊಂಡು ನಾವು ಬೇರೆ ಬೇರೆ ಯೋಚನೆಗಳನ್ನು ಹೊತ್ತುಕೊಂಡು ಬಂದಂತ ಈ ಸಂಘಟನೆ ಮುಂದಿನ ದಿನಗಳಲ್ಲಿ ವಿಜೃಂಭಿಸಲಿ ಎನ್ನುತ್ತಾ ಕೇಳಿಕೊಳ್ಳುತ್ತಾ ಈ ಒಂದು ಪ್ರಾಸ್ತಾವಿಕ ನುಡಿಗೆ ನಾನು ವಿರಮಿಸ್ತೇನೆ. ಜೈ ಗಾಣಿಗ. ಗಾಣಿಗೆಯನೇ ಸಬಲಿಗರ ಸಂಘ ಪುತ್ತೂರು ಇದರ ಈ ಒಂದು ಗೌರವಾರ್ಪಣಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಒಂದಿಷ್ಟು ಕಾರ್ಯಕ್ರಮಗಳನ್ನು ನಾವು ಮುಂದಿಟ್ಟುಕೊಂಡು ಗಾಣಿಗ ಸಂಗಮ ಈಗಾಗಲೇ ಹೇಳಿದ್ದಾರೆ ಜಯಂತ್ ಅವರು, ಗಾಣಿಗ ಸಂಗಮ ದೊಡ್ಡ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಮಾರ್ಚ್ 1ರಂದು ನಡೆದಂತ ಗಾಣಿಗ ಸಂಗಮ ಕಾರ್ಯಕ್ರಮದಲ್ಲಿ 6,000 ಜನ ಗಾಣಿಗರು ಸೇರಿದಂತಹ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ನಾವು ಮಾಡಿದ್ದು ನಮಗೆ ಹೆಮ್ಮೆ ಉಂಟು. ಅದೇ ರೀತಿ ನಾನು ಬೆಂಗಳೂರಿಗೆ ಹೋದ ಸಂದರ್ಭದಲ್ಲಿ ಗಾಣಿಗ ನಿಗಮದ ಅಧ್ಯಕ್ಷರನ್ನು ಭೇಟಿಯಾಗಬೇಕಂತೇಳಿ ನಾನು ಮತ್ತೆ ಮೋಹಿತ್ ಅವರು ಜೊತೆಗೆ ಹೋದ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರನ್ನು ನೋಡುವಾಗ ನಾನು ಹೊರಗಡೆ ಏನೋ ಅಂತ ತಿಳ್ಕೊಂಡಿದ್ದೆ. ಅಧ್ಯಕ್ಷರನ್ನು ನೋಡುವಾಗ ಒಂಥರ ಖುಷಿ ಆಯ್ತು ನನಗೆ. ಸರಳ ವ್ಯಕ್ತಿ ಅಂದ್ರೆ ಅದನ್ನು ನಮ್ಗೆ ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸರಳ ವ್ಯಕ್ತಿ. ಯಾವುದೋ ಒಂದು ಹಾಮೆ ಇಲ್ಲ, ಯಾವುದೋ ಒಂದು ಇಲ್ಲ. ಅವರ ಮಾತು ಕೇಳುವಾಗಲೇ ನಮ್ಗೆ ತುಂಬಾ ಖುಷಿ ಆಯ್ತು. ಅವರನ್ನು ಭೇಟಿ ಮಾಡುವ ಸಂದರ್ಭದಲ್ಲಿ ಒಂದಿಷ್ಟು ಅವರ ಆಚಾರ ವಿಚಾರಗಳನ್ನು ಹೇಳಿದ್ರು. ಜೊತೆಗೆ ಅವರನ್ನು ನಾನು ಮಾತಾಡಿಸಿ ಹೇಳಿದ್ರು, ನಾನು ತುಂಬಾ ಕಷ್ಟದಿಂದ ಮೇಲೆ ಬಂದಿದೆ, ಕಷ್ಟವನ್ನು ನೋಡಿ ನನಗೆ ಯಾವುದೆಲ್ಲ ಕಷ್ಟ ಬಂದಿದೆ ನನಗೆ ಗೊತ್ತಿಲ್ಲ, ಆ ರೀತಿ ಬಂದು ಈ ಸ್ಟೇಜಿಗೆ ಬಂದು ನಿಂತಿದ್ದೇನೆ ಅಂತ ಹೇಳಿದ್ರು. ನನ್ನ ಜೊತೆ ತುಂಬಾ ಕಷ್ಟ ನನ್ನೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಅವರು ಉತ್ತಮ ವ್ಯಕ್ತಿತ್ವ ಹಾಗೂ ವಿಶಾಲ ಹೃದಯದವರು, ಯಾವುದೇ ವಿಷಯವನ್ನು ಮುಚ್ಚುಮರೆ ಇಲ್ಲದೆ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅವರು. ಯಾಕಂತ ಹೇಳಿದ್ರೆ ಅವರು ನಾನು ಮತ್ತವರು ಜೊತೆಗೆ ಊಟ ಮಾಡಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ನಮ್ಮ ಗಾಣಿಗ ಸಂಘ ಇನ್ನಷ್ಟು ಗಟ್ಟಿಯಾಗಬೇಕು ನಾವು ಒಂದು ಪಣ ತೋಡಬೇಕು, ನಿಮ್ಮ ಸಹಕಾರ ಬೇಕು, ಅದನ್ನು ನೀವು ಮಾಡಿ ತೋರಿಸಬೇಕು ಅಂತೇಳಿ ನಾವು ಊಟ ಮಾಡುವಾಗ ಕೂಡ ಅದನ್ನೇ ಹೇಳ್ತಿದ್ರು. ಇದೇ ಸಂದರ್ಭದಲ್ಲಿ ನಾನು ಅವತ್ತು ಹೇಳಿದೆ, ನಮ್ಮಿಂದ ಏನು ಸಹಕಾರ ಬೇಕು ನಾವು ಅದನ್ನು ಮಾಡ್ತೇವೆ. ಗಾಣಿಗ ಸಂಘವನ್ನು ಮತ್ತೆ ಸಮಾಜವನ್ನು ಒಟ್ಟುಗೂಡಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಸರ್ಕಾರದಿಂದ ಏನು ಅಭಿವೃದ್ಧಿ ಕೆಲಸ ಬರಬೇಕು ಅದನ್ನು ನೀವು ತರಿಸಿಕೊಡುವಂತ ಕೆಲಸವನ್ನು ನೀವು ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ತುಂಬಾ ಬಡವರಿದ್ದಾರೆ, ಅವರಿಗೆ ಸವಲತ್ತಿನ ಕೊರತೆ ಇದೆ.
ಆ ಸವಲತ್ತನ್ನು ತರಿಸುವಂತ ಕೆಲಸವನ್ನು ನೀವು ಮಾಡಿಕೊಟ್ಟರೆ ನಾವು ಗಾಣಿಗೆ ಸಮಾಜವನ್ನು ಗಟ್ಟಿ ಮಾಡುವುದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಅವರು IPS IAS ಯಾರಾದರೂ ಕಲಿಯುವ ಮಕ್ಕಳಿದ್ರೆ ನಾನು ಸಂಪೂರ್ಣ ಸರಕಾರದಿಂದ ಅದನ್ನು ವ್ಯವಸ್ಥೆ ಮಾಡುವಂತ ಕೆಲಸವನ್ನು ಭರವಸೆ ಅಧ್ಯಕ್ಷರು ನಿಮಗೆ ಕೊಟ್ಟಿದ್ದಾರೆ. ಅದು ನನಗೆ ಖುಷಿ ಆಯ್ತು. ಯಾಕಂದ್ರೆ ಯಾರೇ ನಮ್ಮ IPS IAS ಯಾರಾದ್ರೂ ಕಲಿಯುವಂತ ಯಾರಾದ್ರೂ ಮಕ್ಕಳಿದ್ದಾರೆ ಅವರಲ್ಲಿ ನಾವು ಈ ವಿಷಯ ತಿಳಿಸಿದ ಕೂಡಲೇ ಅವರು ಹೇಳಿದ್ರು ಅದನ್ನು ನಾನು ಅವರ ಕಲಿಸುವಂತ ವ್ಯವಸ್ಥೆ ಹೇಗೆ ಕಲಿಯಬೇಕು, ಯಾವ ರೀತಿ ಅವರಿಗೆ ಎಜುಕೇಶನ್ ಕೊಡಬೇಕು ಅಂತ ಹೇಳಿ ಅವರು ಸಂಪೂರ್ಣ ಭರವಸೆ ನಮ್ಮಲ್ಲಿ ಕೊಟ್ಟಿದ್ದಾರೆ. ಅದು ನಮಗೆ ತುಂಬಾ ವಿಚಾರವನ್ನು ಮತ್ತೆ ಮತ್ತೆ ಹೇಳಿದ್ರು. ನಮಗೆ ಮಕ್ಕಳನ್ನು ಶೈಕ್ಷಣಿಕವಾಗಿ ನಮಗೆ ಶಾಲೆ ಬೇಕು, ಶಾಲೆಯನ್ನು ಕಟ್ಟುವಂತ ಒಂದು ಜಾಗವನ್ನು ಹುಡುಕಿ, ಅದಕ್ಕೆ ನಾನು ಹೇಳಿದ ನನ್ನ ಉದ್ದೇಶ ಕೂಡ ಅದೇ ಇದ್ದದ್ದು. ಅದನ್ನು ನಾವೀಗ ಸನ್ಮಾನ್ಯ ಅಶೋಕ್ ಕುಮಾರ್ ಅವರಲ್ಲಿ ಒಂದು ವಿನಂತಿ ಮಾಡಿದ್ದೇವೆ. ನಮಗೆ ಗಾಣಿಗ ಸಮಾಜಕ್ಕೆ ಒಂದು ಜಾಗ ಬೇಕು, ನಮಗೆ ಸಮುದಾಯ ಭವನ ಅಲ್ಲ, ನಮಗೆ ಶಾಲೆಯನ್ನು ಕಟ್ಟಲಿಕ್ಕೆ ಒಂದು ಜಾಗ ಬೇಕು ಅಂತ ನಾನು ಮಾನ್ಯ ಅಶೋಕ್ ಕುಮಾರ್ ಅವರಲ್ಲಿ ಹೇಳಿದ್ದೇನೆ. ಅದಕ್ಕೆ ಅವರು ಆಯ್ತು, ನಿಮಗೆ ನನ್ನಿಂದ ಏನ್ ಬೇಕು ಸಹಕಾರ ಅದನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಇವರಲ್ಲಿ ಕೂಡ ನಾವು ಅದನ್ನೇ ಬೇಡಿಕೆ ಇಡುವುದು. ಯಾಕಂತ ಹೇಳಿದ್ರೆ ಇವರ ಸಹಕಾರದಿಂದ ಹಾಗೂ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ನಮಗೆ ಗಾಣಿಗೆ ಸಂಘಕ್ಕೆ ಒಂದು ಜಾಗದ ಒಂದು ವ್ಯವಸ್ಥೆ ಆದ್ರೆ ಅದರಲ್ಲಿ ಶಾಲೆಯಲ್ಲಿ ಅದೆಷ್ಟೋ ಮಕ್ಕಳು ಶಿಕ್ಷಣವನ್ನು ಪಡೆದು ಉನ್ನತ ಮಟ್ಟಕ್ಕೆ ಹೋಗುವಂತ ಕೆಲಸ ಆಗ್ತದೆ. ಅದಕ್ಕೆ ಗಾಣಿಗೆ ಸಮಾಜ ಒಂದು ಮಾದರಿ ಆಗ್ತದೆ ಅಂತೇಳಿ ನನ್ನದೊಂದು ಅಭಿಪ್ರಾಯ. ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪನೆ ಆಗಬೇಕಾದ್ರೆ ಮಾನ್ಯ ಮಾಜಿ ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವರು ಕೂಡ ಹಾಗೂ ಇವರ ಸ್ನೇಹಿತರಿದ್ದ ಕಾರಣ ನಮಗೆ ಒಂದು ಒಳ್ಳೆ ಬಲ ಬಂದಿದೆ. ಇವರಿಬ್ಬರ ಸ್ನೇಹದಿಂದಾಗಿ ನಮಗೆ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪನೆ ಆಗಲಿಕ್ಕೆ ಕಾರಣವಾಯಿತು. ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಕೇವಲ ಮಾತಿಗೆ ಮಾತ್ರ ಅಲ್ಲ, ಇವರು ಕಷ್ಟಪಟ್ಟು ಹೋಗಿ ದಿಲ್ಲಿಗೆ ಹೋಗಿ ಆ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಆಗ್ಲೇಬೇಕು ಅಂತ ಪಣ ತೊಟ್ಟು ಅಲ್ಲಿಂದ ರಿಜಿಸ್ಟ್ರೇಷನ್ ಮಾಡಿ ತಂದಂತ ಒಂದು ಏಕೈಕ ವ್ಯಕ್ತಿ ಇದ್ದರು ಈಗಿನ ಅಧ್ಯಕ್ಷರಾದ ಅನಂತ್ ಕುಮಾರ್ ಸರ್. ನನಗೆ ತುಂಬಾ ಹೆಮ್ಮೆ ಆಗಿದೆ. ಬಿಹಾರಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿ ಅದನ್ನು ತಂದು ನಮಗೆ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ತೋರಿಸಿಕೊಟ್ಟಿದ್ದಾರೆ. ಇಂಥ ಒಂದು ಮೇಲು ವ್ಯಕ್ತಿತ್ವ ಇವ್ರದ್ದು. ನಾವು ಅವರನ್ನು ನೋಡುವಾಗ ಯಾರು ಏನು ಎನಿಸಲಿಕ್ಕಿಲ್ಲ, ತುಂಬಾ ಪಾಪದವರು. ಬಡೇ ಅವರ ಮನೆಯನ್ನು ನೋಡುವಾಗ ನಮ್ಗೆ ಗೊತ್ತಾಗಿದೆ ತುಂಬಾ ಪಾಪ, ಅವರು ದೊಡ್ಡ ಮನೆ ಏನಿಲ್ಲ. ಹಲವು ವರ್ಷದಿಂದ ಮೇಯರ್ ಆಗಿ ನಮ್ಮ ಮೈಸೂರು ನಗರದಲ್ಲಿದ್ರು. ಆ ಟೈಮಲ್ಲಿ ಕೂಡ ಅಷ್ಟೇ ಅವರು ತುಂಬಾ ನಮ್ಮೊಟ್ಟಿಗೆ ಬಾಂಧಿತ್ವ ಹೊಂದಿದ್ದವರು. ಆದ ಕಾರಣ ಮುಂದೆ ನಮ್ಗೆ ಗಾಣಿಗೆ ಸಮಾಜಕ್ಕೆ ಒಳ್ಳೆಯ ಒಂದು ಅಭಿವೃದ್ಧಿ ಮಾಡಲು ನಮ್ಗೆ ಸಹಕಾರ ಕೊಡಬೇಕು, ಹಾಗೆಯೇ ನಮ್ಮೊಂದಿಗೆ ಕೈ ಜೋಡಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ವಂದನೆಗಳು. ಸಂಘಟನೆ ಬೆಳೆದು ಬಂದ ರೀತಿ ಹಾಗೂ ನಮ್ಮ ಅನಂತ್ ಸಾಹೇಬ್ ಅವರ ಬಗ್ಗೆ ಈ ಒಂದು ಮಾಹಿತಿ ಕೊಟ್ಟಂತ ನಮ್ಮ ಅಧ್ಯಕ್ಷರಾದ ಲಕ್ಷ್ಮೀ ಪ್ರಸಾದ್ ಬೆಟ್ಟ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಬ್ಯಾರಿಸ್ಟರ್ ಅತ್ತಾವರ ಯಲ್ಲಪ್ಪ ಇವರ ಬಗ್ಗೆ ಈ ಒಂದು ಜನಾರ್ದನ್ ಬೆಟ್ಟ ಅವರು ಇವರ ಬಗ್ಗೆ ಒಂದು ಸಣ್ಣ ಒಂದು ಮಾಹಿತಿ ಕೊಡ್ಲಿಕ್ಕಿದ್ದಾರೆ. ಶ್ರೀಮಾಧಿಪತಿ ಮಹಾಲಿಂಗೇಶ್ವರ ದೇವರನ್ನು ನೆನೆಸುತ್ತಾ, ಕ್ಷೇತ್ರದ ಅಧಿಪತಿಯಾದ ಮಹಾಲಕ್ಷ್ಮಿಗೆ ವಂದಿಸುತ್ತಾ, ಸಹಪರಿವಾರ ದೈವಗಳನ್ನು ನೆನೆಸುತ್ತಾ, ವೇದಿಕೆಯಲ್ಲಿರುವಂಥ ನಮ್ಮ ರಾಜ್ಯ ಗಾಣಿಗ ಸಮಾಜ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ಅನಂತು ಅವರೇ, ಹಾಗೆ ನಮ್ಮ ಪುತ್ತೂರಿನ ಗಾಣಿಗ ಸಮಾಜದ ಅಧ್ಯಕ್ಷರಾದಂಥ ಲಕ್ಷ್ಮೀ ಪ್ರಸಾದ್ ಅವರೇ, ಪುತ್ತೂರು ತಾಲೂಕು ನಮ್ಮ ಹಿರಿಯರು ಆದಂಥ ಉಪ್ಪಿನಂಗಡಿ ಹರಿರಾಮಚಂದ್ರ ಅವರೇ, ಹಾಗೆ ಸುಷ್ಮಾ ವಾಣಿಯಲ್ ಗಾಣಿಗ ಸಮಾಜದ ಉಪಾಧ್ಯಕ್ಷರಾದಂಥ ಸುಷ್ಮಾ ದಾಮೋದರ್ ಅವರೇ, ಹಾಗೆ ಪುತ್ತೂರು ಮಾತೃಶಕ್ತಿಯ ಗಾಣಿಗ ಸಮಾಜ ಮಾತೃಶಕ್ತಿಯ ರಮಣಿ ಡಿ ಗಾಣಿಗ ಅವರೇ, ಹಾಗೆ ನಮ್ಮ ಸ್ನೇಹಿತರು ಮತ್ತು ಬ್ಯಾರಿಸ್ಟರ್ ಯಲ್ಲಪ್ಪರ ಒಂದು ಜೀವನ ಕಥೆಯನ್ನು ಬೆಂಗಳೂರಲ್ಲಿ, ನಾವು ಮಂಗಳೂರಲ್ಲಿ ಇದ್ದರೂ ಕೂಡ ಬೆಂಗಳೂರಲ್ಲಿ ಕೂತು ನಾವು ಬ್ಯಾರಿಸ್ಟರ್ ಯಲ್ಲಪ್ಪರನ್ನು ಈ ದಕ್ಷಿಣ ಕನ್ನಡ ಜಿಲ್ಲೆಯವರು ಮರೆತರೂ ಕೂಡ ಅಲ್ಲಿಂದ ಬಂದು ಅವರ ದಾಖಲೆಗಳನ್ನೆಲ್ಲ ಕ್ರೋಢೀಕರಿಸಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ರೂಢಿ ಮೋಹಿತ್ ಶೆಟ್ಟಿ ಅವರೇ. ನಾನು ಅವರನ್ನು ಆಗ ಕೇಳಿಕೊಂಡೆ, ನೀವೇ ಈ ಭಾಷಣವನ್ನು ಮಾಡಿ ಅಂತೇಳಿ. ಇಲ್ಲ, ನೀವು ದಕ್ಷಿಣ ಕನ್ನಡ ಜಿಲ್ಲೆಯವರು, ನಿಮ್ಮ ಈ ಭಾಗದ ಹೋರಾಟ ಸ್ವಾತಂತ್ರ್ಯ ಹೋರಾಟಗಾರ, ಅವರನ್ನು ನೀವೇ ಮಾತಾಡಬೇಕು ಅಂತ ಹೇಳಿದರು. ನಮಗೆಲ್ಲರಿಗೆ ಉಳ್ಳಾಳದ ರಾಣಿ ಅಬ್ಬಕ್ಕ ಅವರು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ರು. ಆದರೆ ಅವರ
ಉಳ್ಳಾಳದ ರಾಣಿ ಅಬ್ಬಕ್ಕನ ಹೆಸರು ಎಲ್ಲರಿಗೂ ಗೊತ್ತು. ಅದೇ ತಾಯಿಯ ಮಡಿಲಲ್ಲಿ ಇನ್ನೊಬ್ಬ ವೀರ ಕುವರ ಹುಟ್ಟಿದ್ರು, ಅದೇ ಬ್ಯಾರಿಸ್ಟರ್ ಯಲ್ಲಪ್ಪ. ಬಾಳಣ್ಣ ಮತ್ತು ವೆಂಕಪ್ಪ ಅವರ ಸುಪುತ್ರ ಬ್ಯಾರಿಸ್ಟರ್ ಯಲ್ಲಪ್ಪರು 4/5/1912 ಉಳ್ಳಾಳದಲ್ಲಿ ಜನಿಸ್ತಾರೆ. ಮತ್ತೆ ಹತ್ತಾವರದಲ್ಲಿ ಅವರ ತಂದೆ ವಾಸಿಸ್ತಾರೆ. ಅವರು ಹುಟ್ಟು ಶ್ರೀಮಂತರು. ಈಗ ಯಾವುದು ಮಂಗಳೂರಲ್ಲಿ ಯಾವ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಉಂಟು, ಆ ಇಡೀ ಜಾಗವನ್ನು ದಾನವಾಗಿ ಕೊಟ್ಟದ್ದು ಯಲ್ಲಪ್ಪರು. ಮತ್ತೆ ಬ್ರಿಟಿಷರ ಸಮಯದಲ್ಲಿ ಯಲ್ಲಪ್ಪರು, ನಂತರದ ದಿನಗಳಲ್ಲಿ ಅವರ ಕುಟುಂಬದವರು ದಾನವಾಗಿ ಕೊಟ್ಟಿದ್ದಾರೆ. ಆದರೆ ಯಾರಿಗೂ ಕೂಡ ಈ ವಿಷಯ ಗೊತ್ತಿಲ್ಲ. ನಿಮಗೆ ಇತ್ತೀಚೆಗೆ ಬಂದ ದುರಂಧರ್ ಪಿಕ್ಚರ್ ಗೊತ್ತಿರ್ಬೋದು. ಹಾಗೆ ಅಜ್ಞಾತ ವೀರ ಕುವರ ಅವರು ವೀರ ಹೋರಾಟಗಾರ. ಸ್ವಾಮಿ ವಿವೇಕಾನಂದರ ಒಂದು ವಾಕ್ಯ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತೇಳಿ. ಹಾಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೀವು ರಕ್ತವನ್ನು ಕೊಡಿ, ಸ್ವಾತಂತ್ರ್ಯವನ್ನು ನಾನು ಕೊಡುತ್ತೇನೆ ಎಂಬ ವಾಕ್ಯವನ್ನು ಸ್ವೀಕರಿಸಿದಂಥ ಬ್ಯಾರಿಸ್ಟರ್ ಯಲ್ಲಪ್ಪರು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಮಂಗಳೂರಲ್ಲಿ ಮಾಡಿ, ಮತ್ತೆ ಹೈಸ್ಕೂಲ್ ವಿದ್ಯಾರ್ಥಿಯಾಗಿ, ಮತ್ತೆ ಮಿಲಾಗ್ರಿಸ್ ಕಾಲೇಜನ್ನು ಮುಗಿಸಿ ತನ್ನ ಉನ್ನತ ಶಿಕ್ಷಣಕ್ಕಾಗಿ ಲಂಡನ್ಗೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನು ತೆಗೊಳ್ತಾರೆ. ಆ ಸಂದರ್ಭದಲ್ಲಿ ಪ್ರಪಂಚದ 7 ಶ್ರೀಮಂತರಲ್ಲಿ ಇವರು ಒಬ್ಬರಾಗಿದ್ದರು. ಸಿಂಗಾಪುರದಲ್ಲಿ ಸ್ವಂತ ಕಂಪನಿಯನ್ನು ಮಾಡಿ ಇಡೀ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಆರ್ಥಿಕ ವ್ಯವಸ್ಥೆಯನ್ನು ಮತ್ತೆ ಹೋರಾಟದ ತಂತ್ರವನ್ನು ರೂಪಿಸ್ತಿದ್ದರು. ತುಂಬ ನಿಕಟ ಸಹಚಾರ ಸುಭಾಷ್ ಚಂದ್ರ ಬೋಸ್ ಅವರು. ಅವರು ಈ ದಕ್ಷಿಣ ಕನ್ನಡ ಜಿಲ್ಲೆ ಈ ಭಾಗದಲ್ಲಿ ಇದ್ರೂ ಕೂಡ ನಮ್ಮ ಗಾಣಿಗ ಸಮಾಜ ಒಂದು ಸಫಲ ಅಂತೇಳಿ ಒಂದು ಪುಸ್ತಕ ಬಂದಿತ್ತು. ಅದರಲ್ಲಿ ಒಮ್ಮೆ ಪ್ರಕಟವಾಗಿತ್ತು, ನಾನು ಕೂಡ ಓದಿದ್ದೇನೆ. ಆದರೆ ಸವಿಸ್ತಾರವಾಗಿ ಅವರ ದಾಖಲೆಗಳನ್ನು ಕ್ರೋಢೀಕರಣ ಮಾಡಿ ಮುನಿಶೆಟ್ಟಿ ಓಡಿ ಅವರು ಒಂದು ಸುಂದರವಾದ ಪುಸ್ತಕವನ್ನು ಮಾಡಿದ್ದಾರೆ. ಈ ಪುಸ್ತಕವನ್ನು ಎಲ್ಲರೂ ಓದಬೇಕು. ಅದರಲ್ಲಿ ತುಂಬ ಹೋರಾಟದ ಕಿಚ್ಚು. ಇಡೀ ಈಗಿನ ಸಮಾಜದಲ್ಲಿ ನಾವು ಸಂಪಾದನೆಯನ್ನು ಮಾಡುವ ಒಂದು ವಿಷಯ ಬಿಟ್ಟರೆ ಬೇರೆ ವಿಷಯ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಹೇಳಿದರೆ ಯಲ್ಲಪ್ಪರನ್ನು ನೋಡಬೇಕು. ಇಡೀ ತನ್ನ ಸರ್ವಸ್ವವನ್ನು ದೇಶ ಮತ್ತು ಈ ನೆಲಕ್ಕೆ ಕೊಟ್ಟಿದ್ದಾರೆ. ಅವರನ್ನು ನಾವು ಸದಾ ನೆನಪಲ್ಲಿ ಇಡಬೇಕು. ಈ ಒಂದು ಹೋರಾಟದಲ್ಲಿ ಅವರು ಯಾವಾಗ ನೇತಾಜಿ ಸುಭಾಷ್ ಚಂದ್ರ ಅವರು ಕಾಣೆ ಆಗ್ತಾರೆ, ಅದೇ ವಿಮಾನದಲ್ಲಿ ಇವರು ಕೂಡ ಮೃತರಾಗಿದ್ದಾರೆ ಅಂತ ಹೇಳಿದ್ದು ಒಂದು ಸೂಚನೆ ಬಂದಿರ್ತಾರೆ. ತೈವಾನಿನ ವಿಮಾನ ನಿಲ್ದಾಣದಲ್ಲಿ ವಿಮಾನ ಅಪಘಾತ ಆಗ್ತದೆ. ಅದರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ತೀರಿಕೊಂಡಿದ್ರು ಅಂತ ಹೇಳಿದ್ರು. ಆ ಒಂದು 7 ಜನರಲ್ಲಿ ಒಬ್ಬರು ಯಲ್ಲಪ್ಪರು ಅಂತೇಳಿ ಆಗ ಸುದ್ದಿಯಾಗಿತ್ತು. ಇನ್ನೂ ಕೂಡ ಅದು ಸಂಶಯದ ವಿಷಯದಲ್ಲಿ ಉಂಟು. ಆದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ನಾವು ಇಡೀ ಗಾಣಿಗ ಸಮಾಜ ಈ ಒಂದು ವೀರ ಕೋರನನ್ನು ನೆನಪಿಸಿಕೊಂಡು ಸದಾ ಅವರ ಹೆಸರು ಅಜರಾಮರ ಆಗಬೇಕು ಅಂತೇಳಿ ನಾವು ಆ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅದನ್ನು ಮುಟ್ಟಿಸುವಂಥ ವ್ಯವಸ್ಥೆ ಮಾಡಿ ಮಂಗಳೂರಿನ ಏನು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಉಂಟು ಅದಕ್ಕೆ ಬ್ಯಾರಿಸ್ಟರ್ ಯಲ್ಲಪ್ಪರ ಹೆಸರನ್ನು ಇಡಬೇಕು, ಅಲ್ಲಿ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಈ ವೇದಿಕೆಯ ಮುಖಾಂತರ ನಾವು ಕೇಳಿಕೊಳ್ತೇವೆ. ಬ್ಯಾರಿಸ್ಟರ್ ಯಲ್ಲಪ್ಪರವರು ಆಜಾದ್ ಹಿಂದೂ ಸರ್ಕಾರ, ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್, ಇಂಡಿಯನ್ ನ್ಯಾಷನಲ್ ಆರ್ಮಿ, ಇಂಡಿಯನ್ ನ್ಯಾಷನಲ್ ಬ್ಯಾಂಕ್ ಇವೆಲ್ಲ ಸ್ಥಾಪನೆ ಮಾಡ್ತಾರೆ. ಇತ್ತೀಚಿನ ಸ್ವಾತಂತ್ರ್ಯದ ಸ್ವರ್ಣ ಮಹೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರ ಪುಸ್ತಕವನ್ನು ಬಿಡುಗಡೆ ಮಾಡ್ತದೆ, ಆನ್ ಸಂಗ್ ಹೀರೋಸ್ ಆಫ್ ಫ್ರೀಡಮ್ ಮೂವ್ಮೆಂಟ್ ಅಂತ. ಅದರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಯಲ್ಲಪ್ಪನವರ ಉಲ್ಲೇಖವು ಮಾಡಿದ್ದಾರೆ. ಇಂಥ ಯಲ್ಲಪ್ಪನವರು 4/5/1912 ಹತ್ತಾವರ ಬಾಳಣ್ಣ ಮತ್ತು ವೆಂಕಪ್ಪ ದಂಪತಿಗಳ ಹಿರಿಯ ಮಗನಾಗಿ ಮಂಗಳೂರು ತಾಲೂಕಿನ ಉಳ್ಳಾಳದಲ್ಲಿ ಜನಿಸ್ತಾರೆ. 1932-33 ಮಂಗಳೂರಿನ ಸಂತ ಅಲೋಸಿಯಸ್ ಕಾಲೇಜಿನಲ್ಲಿ BA ಆನರ್ಸ್ ಆಫ್ ಪ್ರಥಮ ದರ್ಜೆಯಲ್ಲಿ ತೆಲುಗಡೆ ಮದ್ರಾಸ್ ಸರ್ಕಾರ ನೀಡಿದ ಅಸಿಸ್ಟೆಂಟ್ ಕಲೆಕ್ಟರ್ ಹುದ್ದೆ ನಿರಾಕರಣೆ. 1933ರಲ್ಲಿ ಮದ್ರಾಸಿಗೆ ಪ್ರಯಾಣ, ರಸ್ತೆ ಅಪಘಾತ, ಅನಿರೀಕ್ಷಿತ ಪಾರು, ಟ್ರ್ಯಾಮ್ ಕಂಪನಿಯ ಸ್ಥಾಪನೆ. 1937 ಮಂಗಳೂರಿನ ಸೀತಮ್ಮ ಎಂಬ ಯುವತಿಯೊಂದಿಗೆ ವಿವಾಹ. 1937 17 ದಿನಗಳ ವೈವಾಹಿಕ ಜೀವನ ನಂತರ ಮದ್ರಾಸಿಗೆ ಮರು ಪ್ರಯಾಣ,
ಟ್ರಯಾಮ್ ಕಂಪನಿಯ ಮಾರಾಟ ಉನ್ನತ ವ್ಯಾಸಂಗಕ್ಕಾಗಿ ಲಂಡನ್ಗೆ ಪ್ರಯಾಣ. 1939 2 ವರ್ಷಗಳ ನಿರಂತರ ಅಧ್ಯಯನ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಕಾನೂನಿನ ಬಾರ್ ಎಟ್ಲಾ ಪರೀಕ್ಷೆಯಲ್ಲಿ ಹಾಜರು. 1939 ಅಕ್ಟೋಬರ್ ತಿಂಗಳಲ್ಲಿ ಬಾರ್ ಎಟ್ಲಾ ಪರೀಕ್ಷೆಯ ಫಲಿತಾಂಶ, ಎಲ್ಲ ಅಭ್ಯರ್ಥಿಗಳನ್ನು ಹಿಂದಿಕ್ಕಿ ಪ್ರಥಮ ರ್ಯಾಂಕಿನಲ್ಲಿ ತೇರ್ಗಡೆ. 1939 ನವೆಂಬರ್ ತಿಂಗಳಲ್ಲಿ ಬ್ರಿಟಿಷ್ ಸರ್ಕಾರ ಕೊಡಮಾಡಿದ ಉನ್ನತ ಹುದ್ದೆಯನ್ನು ನಿರಾಕರಿಸಿ ಮದ್ರಾಸಿಗೆ ಪ್ರಯಾಣ, ಅಲ್ಲಿಂದಲೇ ಸಿಂಗಾಪುರಕ್ಕೆ ಪ್ರಯಾಣ. 1939-40 ಸಿಂಗಾಪುರದಲ್ಲಿ ವಕೀಲರಾಗಿ ಭಾರತೀಯ ಸೇವೆ, ಸ್ವಂತ ಉದ್ದಿಮೆ ಸ್ಥಾಪನೆ. 1940-41 ಸಮಯದಲ್ಲಿ ಸಿಂಗಾಪುರ ಸರ್ಕಾರದ ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಣೆ, ಹಲವಾರು ಗಣ್ಯರ ಸಂಪರ್ಕ, ಆಗ್ನೇಯ ಏಷ್ಯಾದಲ್ಲಿ ನಡೆಯುತ್ತಿದ್ದ ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಆಸಕ್ತಿ, ಪ್ರಸಿದ್ಧ ಕ್ರಾಂತಿಕಾರಿ ರಾಸ್ ಬಿಹಾರಿ ಬೋಸರ ಸಂಪರ್ಕ, ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ನ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ, ಭಾರತ ವೀರಕುಮಾರ ಎಂಬ ಖ್ಯಾತಿ. 1942 ಜನವರಿ ತಿಂಗಳಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ನ ಸಿಂಗಾಪುರ ಘಟಕದ ಅಧ್ಯಕ್ಷರಾಗಿ ಆಯ್ಕೆ, ಲಕ್ಷಾಂತರ ಭಾರತೀಯರ ಸೇರ್ಪಡೆ, ಸ್ವಾತಂತ್ರ್ಯ ಹೋರಾಟಕ್ಕೆ ನಿಧಿ ಸಂಗ್ರಹ. 1942 ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಥಮ INA ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ, ರಾಸ್ ಬಿಹಾರಿ ಬೋಸ್ ಮತ್ತು ಕ್ಯಾಪ್ಟನ್ ಮೋಹನ್ ಸಿಂಗ್ರಿಂದ ಸಹಕಾರ ಮತ್ತು ಮಾರ್ಗದರ್ಶನ. 1943 ಜುಲೈ 4 ಸಿಂಗಾಪುರಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸರ ಆಗಮನ, ಭವ್ಯ ಸ್ವಾಗತ. ಜುಲೈ 5 ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ನ ಅಧ್ಯಕ್ಷ ಸ್ಥಾನವನ್ನು ಸುಭಾಷ್ ಬೋಸರಿಗೆ ಹಸ್ತಾಂತರ. 1943 ಜುಲೈ ತಿಂಗಳಲ್ಲಿ INA ಅಧಿಕಾರಿಯಾಗಿ ನೇತಾಜಿಯವರಿಂದ ಯಲ್ಲಪ್ಪರ ನೇಮಕ. 1943 ಝಾನ್ಸಿ ರಾಣಿ ರೆಜಿಮೆಂಟ್ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ, ಡಾಕ್ಟರ್ ಲಕ್ಷ್ಮಿ ಅವರನ್ನು ನೇತಾಜಿಯವರಿಗೆ ಪರಿಚಯಿಸುವಿಕೆ. 1943 ಅಕ್ಟೋಬರ್ 21 ಸಿಂಗಾಪುರದಲ್ಲಿ ಆಜಾದ್ ಹಿಂದ್ ಸರ್ಕಾರದ ಸ್ಥಾಪನೆ ಘೋಷಣೆ ಮತ್ತು ಪತ್ರಕ್ಕೆ ಸಹಿ. 1943 ಅಕ್ಟೋಬರ್ 21 ಸಿಂಗಾಪುರದ ಖ್ಯಾತ ಸಿನಿಮಾ ಮಂದಿರದಲ್ಲಿ ಆಜಾದ್ ಹಿಂದ್ ಸರ್ಕಾರದ ಸಚಿವರಾಗಿ ಮತ್ತು ಸಲಹೆಗಾರರಾಗಿ ಪ್ರಮಾಣ ವಚನ. 1943 ಅಕ್ಟೋಬರ್ 22, 23 ಮಧ್ಯರಾತ್ರಿ ಗ್ರೇಟ್ ಬ್ರಿಟನ್ ಮತ್ತು ಅಮೆರಿಕ ಮೇಲೆ ಆಜಾದ್ ಹಿಂದ್ ಸರ್ಕಾರದ ವಿರುದ್ಧ ಯುದ್ಧ ಘೋಷಣೆ ಮತ್ತು ಘೋಷಣೆಗೆ ಸಹಿ. 1943 ಯುದ್ಧ ಸಲಹಾ ಮಂಡಳಿ ಸಲಹೆಗಾರರು ಯಲ್ಲಪ್ಪರ ನೇಮಕ. 1944 ಏಪ್ರಿಲ್ 5 ರಂಗೂನ್ನಲ್ಲಿ ಆಜಾದ್ ಹಿಂದ್ ಬ್ಯಾಂಕ್ನ ಸ್ಥಾಪನೆಯಾಗಿ ಪ್ರಮುಖ ಪಾತ್ರ, ಕೆಲವೇ ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿ ಸಂಗ್ರಹ. ಬ್ಯಾಂಕಾಕ್, ಮಲೇಷ್ಯಾ, ಸಿಂಗಾಪುರ ಮತ್ತು ಹಾಂಗ್ಕಾಂಗ್ನಲ್ಲಿ ಆಜಾದ್ ಹಿಂದ್ ಬ್ಯಾಂಕ್ನ ಶಾಖೆಗಳ ಸ್ಥಾಪನೆ, ಸಮರ್ಥ ಆರ್ಥಿಕ ಸಂಘಟಕರಾಗಿ ಪ್ರಸಿದ್ಧಿ. 1944 ನವೆಂಬರ್ ತಿಂಗಳಲ್ಲಿ ಜಪಾನ್ ಮತ್ತು ಜರ್ಮನಿ ಸರ್ಕಾರದಿಂದ ಪಡೆದ ಕೋಟ್ಯಾಂತರ ರೂಪಾಯಿ ಸಾಲದ ಮರುಪಾವತಿ. ಇಡೀ ಸಾಲವನ್ನು ಏನು ಇವರು ಶಸ್ತ್ರಾಸ್ತ್ರ ತಗೊಂಡಿದ್ರು ಜಪಾನ್ಗೆ ಮತ್ತು ಜರ್ಮನಿಯಿಂದ, ಅದನ್ನು ಇವರು ಜರ್ಮನ್ ಮತ್ತು ಜಪಾನ್ ಸರ್ಕಾರಕ್ಕೆ ನೀಡ್ತಾರೆ. 1944-45 INA ಮತ್ತು ಬ್ರಿಟಿಷ್ ಸೈನಿಕರ ಮಧ್ಯೆ ಯುದ್ಧ. INA ಯಶಸ್ವಿ ಅಭಿಯಾನ, ಈಶಾನ್ಯ ಗಡಿಯಲ್ಲಿ ಮಾತೃಭೂಮಿಯ 150 ಮೈಲಿ ಪ್ರದೇಶದಲ್ಲಿ ವಶ, ಸೈನ್ಯಕ್ಕೆ ಶಸ್ತ್ರಾಸ್ತ್ರ ಸರಬರಾಜು, ಸಾಗಾಟ, ಆಹಾರ ಮತ್ತು ವೈದ್ಯಕೀಯ ವ್ಯವಸ್ಥೆಯ ಗುರುತರ ಹೊಣೆ. 1945 ಆಗಸ್ಟ್ 18 ತೈವಾನ್ನಲ್ಲಿ ವಿಮಾನ ಅಪಘಾತದಲ್ಲಿ ನೇತಾಜಿ ಮರಣ ಹೊಂದಿದ್ದಾರೆ ಎಂದು ಜಪಾನ್ ಸರ್ಕಾರ ಪ್ರಕಟಣೆ. ನೇತಾಜಿಯವರ ಹಿಂದೆ ಬ್ಯಾರಿಸ್ಟರ್ ಯಲ್ಲಪ್ಪರವರು ಕೂಡ ನಿಗೂಢವಾಗಿ ಕಣ್ಮರೆಯಾಗುತ್ತಾರೆ. ನಾವೆಲ್ಲ ಯೋಚನೆ ಮಾಡಬೇಕು, ಇಡೀ ಗಾಣಿಗ ಸಮಾಜ ಅಲ್ಲದೆ ಸ್ವಾತಂತ್ರ್ಯ ಈ ದೇಶ ಪ್ರೇಮಿಗಳು ಆ ಒಂದು ವೀರ ಕುವರನನ್ನು ಮಂಗಳೂರಿನಲ್ಲಿ ನೆನಪು ಮಾಡಿ ಅವರ ಹೆಸರು ಶಾಶ್ವತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಭಾಗದಲ್ಲಿ ಮುಂದಿನ ಪೀಳಿಗೆಯವರಿಗೆ ಇಂಥ ಹೋರಾಟಗಾರರಿಂದ ನಮ್ಮ ದೇಶ ಉಳಿದಿದೆ, ಅವರ ನೆನಪು ಸದಾ ಮಕ್ಕಳಲ್ಲಿ ಮುಂದಿರುವ ಪೀಳಿಗೆ ಬರಬೇಕು. ಮತ್ತು ಹೋರಾಟದ ಮುಖಾಂತರ ಈ ದೇಶವನ್ನು ಹೇಗೆ ರಕ್ಷಣೆ ಮಾಡಬಹುದು ಅಂತೇಳಿ ತಿಳಿಸುವಂಥ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಆಗಬೇಕು. ನಾವು ಕೂಡ ನಾಳೆ ಇವರು ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಅಲ್ಲಿಯ ವೀಕ್ಷಣೆಯನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ನಮ್ಮ ಸಂಸದರಾದ ಬಿದೇಶ್ ಚೌಧರಿ ಕೂಡ ಒಂದು ಮನವಿಯನ್ನು ಕೊಡಬೇಕು ಅಂತೇಳಿ ಉಡಿಯವರು ಅವತ್ತಿಂದ ಪ್ರಯತ್ನ ಮಾಡ್ತಿದ್ದಾರೆ. ಯಾಕೆಂದರೆ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಮಂಗಳೂರು ಅವರದೇ ಒಂದು ಕೊಡುಗೆ ಮತ್ತು ದೇಶಕ್ಕೋಸ್ಕರ ಇಡೀ ತನ್ನ ತನು ಮನ ಧನ ಎಲ್ಲವನ್ನು ಸಮರ್ಪಣೆ ಮಾಡಿದ್ದಾರೆ. ಯಾವುದೇ ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ಬ್ಯಾರಿಸ್ಟರ್ ಯಲ್ಲಪ್ಪರು ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಉತ್ತುಂಗಕ್ಕೆ ಏರಿದರೆ. ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸರು ಪ್ರಥಮ ಪ್ರಧಾನಿ ಇಂಪಾಲದಲ್ಲಿ ಅವರು
ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ಸುಮಾರು 150 ಮೈಲಿಯಷ್ಟು ನಾವು ಗೆದ್ದಿರ್ತೇವೆ. ಅಂತ ನೇತಾಜಿ ಸುಭಾಷ್ ಚಂದ್ರ ಒಟ್ಟಿಗೆ ಹೋರಾಟ ಮಾಡಿದವರು. ನಾವು ಯಾವಾಗಲೂ ಇದನ್ನು ಮರಿಬಾರದು. ಇಂದಿನ ದಿನಗಳಲ್ಲಿ ನಾವು ಇದನ್ನು ಸಮಗ್ರವಾಗಿ ನಿಭಾಯಿಸಿ ಆ ಒಂದು ಹೆಸರನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡಬೇಕು ಅಂತೇಳಿ ನಮ್ಮನ್ನು ಹೇಳುತ್ತಾ ನನ್ನೆರಡು ಮಾತುಗಳಿಗೆ ಪೂರ್ಣ ವಿರಾಮ ಆಗ್ತದೆ. ಜೈ ಶ್ರೀರಾಮ್. ಬ್ಯಾರಿಸ್ಟರ್ ಯಲ್ಲಪ್ಪರ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಇದೆ, ಆದ್ರೆ ಅದನ್ನು ಸಂಕ್ಷಿಪ್ತವಾಗಿ ತಿಳಿಸಿದಂತ ಶ್ರೀಯುತ ಜನಾರ್ದನ್ ಬೆಟ್ಟ ಇವರಿಗೆ ಧನ್ಯವಾದಗಳು. ವೇದಿಕೆಯಲ್ಲಿ ಇರುವಂತ ಎಲ್ಲ ಅತಿಥಿಗಳು ಬ್ಯಾರಿಸ್ಟರ್ ಯಲ್ಲಪ್ಪರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡ್ಬೇಕಂತ ಈ ಮೂಲಕ ಕೇಳಿಕೊಳ್ತೀವಿ. ಈಗ ನಮ್ಮ ಗಾಣಿಗ ಸಮಾಜದ ಎಲ್ಲರೂ ಸೇರಿ ಅವರಿಗೊಂದು ಗೌರವಾರ್ಪಣೆ ಮಾಡ್ಲಿಕ್ಕೆ ನಾವು ಇಚ್ಛಿಸಿದ್ದೇವೆ. ಎಲ್ಲ ಗಾಣಿಗ ಸಮಾಜದ ಪದಾಧಿಕಾರಿಗಳು ವೇದಿಕೆಗೆ ಬಂದು ಅವರಿಗೊಂದು ಗೌರವಾರ್ಪಣೆ ಮಾಡ್ಬೇಕಂತ. ಮುಂದಿನ ಮಾತು ಶ್ರೀಯುತ ಮೋಹಿತ್ ಇವರಿಂದ ಚುಟುಕಾಗಿ, ಯಾಕಂದ್ರೆ ಸಮಯದ ಅಭಾವ ತುಂಬಾ ಇದೆ, ಆದ ಕಾರಣ ನಮ್ಮ ಸಾಮಾಜಿಕ ಕಾರ್ಯಕರ್ತರು ಒಂದೆರಡು ಮಾತು. ಪುತ್ತೂರು ಮಾಲಿಂಗೇಶ್ವರ ಸ್ವಾಮಿಯ ಪಾದಕಮಲಗಳಿಗೆ ನಮಿಸುತ್ತಾ ಹಾಗೂ ಪುತ್ತೂರು ಶ್ರೀ ಲಕ್ಷ್ಮೀದೇವಿಯ ಪಾದಕಮಲಗಳಿಗೆ ನಮಿಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಹಿರಿಯರು, ಮೈಸೂರಿನ ಮಾಜಿ ಮೇಯರ್ ಆದಂತಹವರು ಹಾಗೂ ಕರ್ನಾಟಕ ರಾಜ್ಯಕ್ಕೆ ಗಾಣಿಗ ನಿಗಮ ಮಂಡಳಿಯ ಅಧ್ಯಕ್ಷರಾದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಅವರ ಧರ್ಮಪತ್ನಿಯವರಾದಂತಹ ಲಕ್ಷ್ಮಿ ಅವರು, ಮಾತೃ ಸ್ವರೂಪಿಯಾದಂಥವರು ಹಾಗೂ ಹರೀಶ್ ಅವರು, ಪುತ್ತೂರು ಅಧ್ಯಕ್ಷರಾದಂತಹ ಲಕ್ಷ್ಮೀ ಪ್ರಸಾದ್ ಬೆಟಾರ್ ಅವರು ಹಾಗೂ ಇಲ್ಲಿ ಸೇರ್ತಕ್ಕಂತಹ ಎಲ್ಲ ಮಾತಾ ಭಗಿನಿಯರು ಹಾಗೂ ಹಿರಿಯರು ಆಗ ನನ್ನ ಸ್ನೇಹಿತರು, ಬಂಧು ಮಿತ್ರರು ಎಲ್ರಿಗೂ ಸಹ ನಾನು ನಮಿಸುತ್ತಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಹೆಗ್ಗಳಿಕೆಯಿಂದ ಹೇಳ್ಕೊಡುವಂತ ಒಂದು ವಿಚಾರ ಏನಂದ್ರೆ, ಇವತ್ತಿನ ದಿನ ಸಿದ್ದರಾಮಯ್ಯನವರು ಹಾಗೂ ಶ್ರೀಯುತ ಹಿರಿಯರಾದಂತಹ ಅನಂತರವರ ಸ್ನೇಹದಿಂದ ನಮ್ಮೆಲ್ಲ ಗಾಣಿಗ ಸಮಾಜಕ್ಕೆ ಸಿಕ್ಕಿರ್ತಕ್ಕಂತಹ ಒಂದು ಕೊಡುಗೆ ಏನಂತಂದ್ರೆ, ಕರ್ನಾಟಕ ಗಾಣಿಗ ನಿಗಮ ಮಂಡಳಿ ರಿಜಿಸ್ಟರ್ ಆಗಿ ಅದು ಕಾರ್ಯರೂಪಕ್ಕೆ ಬಂದಿರತಕ್ಕಂತಹದ್ದು. ನಂತರ ನಮಗೆ ಆದಂತಹ ಒಂದು ಕಚೇರಿ ಸಿಕ್ಕಿ ಮಿನಿಸ್ಟರ್ ರ್ಯಾಂಕಿಂಗ್ ಅಂತ ಒಂದು ಕ್ಯಾಬಿನೆಟ್ ಪೋಸ್ಟ್ ಕೂಡ ಸಿಕ್ಕಿದೆ ಗಾಣಿಗ ನಿಗಮ ಮಂಡಳಿಗೆ. ಹಲವಾರು ಕಾರ್ಯಕ್ರಮಗಳು, ಹಲವಾರು ವಿಚಾರಗಳು, ಎಲ್ಲ ಒಂದು ಅನುಭವ ಹೊಂದಿರತಕ್ಕಂತಹ ಅನಂತರವರ ಒಂದು ಮಾರ್ಗದರ್ಶನ ಗಾಣಿಗ ಸಮಾಜಕ್ಕೆ ಬಹಳ ಮುಖ್ಯವಾದಂಥದ್ದು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಅವಳಿ ಜಿಲ್ಲೆಗಳಿಗೆ ತುಂಬಾ ದೊಡ್ಡ ಕೊಡುಗೆ ಸಿಕ್ಕಿರ್ತಕ್ಕಂಥದ್ದು ಏನಂತಂದ್ರೆ, ದುರ್ದೈವ ಮೊನ್ನೆ ಕಾರ್ಗಿಲ್ ವಿಜಯೋತ್ಸವ ನಡೀತು. ಯಾರೊಬ್ರು ಸಹ ನಾವು ಈ ಸಂದರ್ಭದಲ್ಲಿ ಬ್ಯಾರಿಸ್ಟರ್ ಅತ್ತಾವರ ಯಲ್ಲಪ್ಪರ ಬಗ್ಗೆ ನಾವು ನೆನೆಸ್ಕೊಳ್ಳುವಂತ ಪ್ರಯತ್ನ ಮಾಡಿಲ್ಲ ಅನ್ನೋ ಒಂದು ಬೇಸರ ಎಲ್ರಿಗೂ ಸಹ ಇದೆ. ಗಾಣಿಗ ಸಮಾಜ ಅಂದ್ರೆ ಕೇವಲ ಒಂದು ಜಾತಿಗೆ ಸೀಮಿತವಾದಂತಹ ಜನಾಂಗದವರು ಅಲ್ಲ ಅನ್ನೋದು ಹಿಂದೆ ಕಾಲದಿಂದ ಕೂಡ ನಾವು ನೋಡ್ಕೊಂಡ್ ಬಂದಂತ ಒಂದು ವಿಚಾರ ಇದೆ. ಉದಾಹರಣೆಗೆ ನಾವೆಲ್ಲರೂ ಸಹ ಶನಿ ಮಹಾತ್ಮ ಸ್ವಾಮಿಯ ಕಥೆಯನ್ನು ಕೇಳಿದಾಗ, ಗಾಣಿಗರ ಮನೆಯಲ್ಲಿ ಶನಿ ಮಹಾತ್ಮ ಸ್ವಾಮಿ ಮಗುವಾಗಿರ್ತಾನೆ ಅನ್ನುವ ಒಂದು ನಾನುಡಿ ಎಲ್ಲರಿಗೂ ಸಹ ಗೊತ್ತಿದೆ. ಯಾರಿಗೇ ಆಗಲಿ ಕಷ್ಟ ಕಾರ್ಪಣ್ಯಗಳು ಬಂದಾಗ ಗಾಣಿಗರ ಮನೆಯಲ್ಲಿ
ಬಂದು ಊಟ ಉಪಚಾರಗಳನ್ನು ಸ್ವೀಕಾರ ಮಾಡಿ ಅವ್ರಿಗಿರ್ತಕ್ಕಂತಹ ಪರಿಹಾರ ಅಲ್ಲಿ ಸಿಗ್ತದೆ ಅನ್ನೋ ಒಂದು ನಂಬಿಕೆ ಹಿಂದೆ ಕಾಲದಿಂದ ಸಹ ಇದೆ. ಇದು ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಂಡ್ ಬಂದಿದ್ದಾರೆ. ಅದನ್ನ ನಾವು ಕೂಡ ನಂಬಿಕೆಯಿಂದ ನಂಬ್ತೀವಿ. ಆಗಾಗ ನಾನು ಸಣ್ಣ ಹುಡುಗರಿದ್ದಾಗ ನನ್ನ ಅಜ್ಜ ಅಜ್ಜಿಯ ಮನೆಯಲ್ಲಿ ಹಲವಾರು ಜನ ಬಂದು ಊಟ ಉಪಚಾರ ಮಾಡಿಕೊಂಡು ಒಂದಷ್ಟು ಸಮಯ ನಮ್ಮ ಹತ್ರ ಕಳೀತಿದ್ರು. ನಾವು ಯಾವುದೇ ಕಾರಣಕ್ಕೂ ಸಹ ಯಾರನ್ನು, ಯಾವುದೇ ಒಂದು ವರ್ಗಕ್ಕೆ ಸೇರಿದಂತ ಜನಗಳನ್ನ ಯಾವ ಜಾತಿಯವರು ಅಂತ ಸಹ ಕೇಳದೆ ಮನೆಯಲ್ಲಿ ಊಟ ಉಪಚಾರ ಮಾಡುವಂಥದ್ದು, ಮತ್ತೆ ಅವರನ್ನ ಸ್ವೀಕಾರ ಮಾಡುವಂಥದ್ದು. ಎಲ್ಲಾ ಜನಾಂಗದವರ ಹತ್ರನೂ ಕೂಡ ಗಾಣಿಗ ಸಮಾಜದವರು ಸ್ನೇಹಜೀವಿಯರು, ಊರಿಗೊಬ್ಬ ಗಾಣಿಗ ಶ್ರೇಷ್ಠ ಅನ್ನೋ ಒಂದು ಮಾತಿಗೆ ಈ ಎಲ್ಲ ಒಂದು ನಿದರ್ಶನಗಳೇ ಒಂದು ಸಾಕ್ಷಿಯಾಗಿದೆ. ಇವತ್ತಿನ ದಿನ ಸಾಕ್ಷಿ ಲಕ್ಷ್ಮೀ ದೇವಸ್ಥಾನದ ಬೆಟ್ಟದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಾನು ತುಂಬಾ ಖುಷಿಯಿಂದ ಹೇಳ್ಕೊಳ್ಳೋ ವಿಚಾರ ಏನಂತಂದ್ರೆ, ಈ ಅವಳಿ ಜಿಲ್ಲೆಯ ಮಡಿಲಲ್ಲಿ ಹುಟ್ಟಿರ್ತಕ್ಕಂತಹ ಬ್ಯಾರಿಸ್ಟರ್ ಅತ್ತಾವರ ಯಲ್ಲಪ್ಪರವರು ಮಾಡಿರ್ತಕ್ಕಂಥ ಸಾಧನೆಗಳು ಅನನ್ಯ. ಈ ಸಾಧನೆಗಳನ್ನ ಈಗಾಗಲೇ ಪುತ್ತೂರು ನಮ್ಮ ಜನಾರ್ದನ್ ಪ್ರಸಾದ್ ಬೆಟ್ಟರ್ ಅವರು ಎಲ್ಲ ವಿವರವಾಗಿ ಹೇಳಿದ್ದಾರೆ. ಈ ಪುಸ್ತಕ ಹೊರಬರಲಿಕ್ಕೆ ಮುಖ್ಯವಾದ ಕಾರಣ ಯಾರಂದ್ರೆ, ಪ್ರಭಾಕರ್ ದಾಸ್ ಅಂತ ಹೇಳಿ ಬ್ಯಾರಿಸ್ಟರ್ ಅತ್ತಾವರ ಯಲ್ಲಪ್ಪರವರ ಸೋದರಳಿಯ. ಈಗ ಅವರಿಗೆ 76 ವರ್ಷ ವಯಸ್ಸಾಗಿದೆ. ಅವರ ಹೆಸರಲ್ಲಿ ಒಂದು ಆಸ್ಪತ್ರೆ ಕೂಡ ಕಟ್ಟಿದ್ದಾರೆ. ತುಂಬಾ ಒಂದು ಸಣ್ಣ ದರದಲ್ಲಿ ಬರುವಂತಹ ರೋಗಿಗಳ ಹತ್ರ ಒಂದು ಫೀಸನ್ನು ಕಲೆಕ್ಟ್ ಮಾಡ್ತಾರೆ. ಅದು ಹಾಸ್ಪಿಟಲ್ ನಡೆಯೋ ಉದ್ದೇಶಕ್ಕೋಸ್ಕರ. ಅವ್ರ ಇಬ್ಬರು ಮಕ್ಕಳು ಸಹ ಡಾಕ್ಟರ್ ಆಗಿದ್ದಾರೆ. ಅದು ಸಹ ನಮ್ಗೊಂದು ಒಳ್ಳೆ ಹೆಗ್ಗಳಿಕೆಯ ವಿಚಾರ. ನಂತರ ಸುರೇಶ್ ಕಟೀಲ್ ಅಂತ ಹೇಳಿ ಈ ಎಲ್ಲಾ ವಿಚಾರದ ಬಗ್ಗೆ ಅಗಾಧವಾದ ಜ್ಞಾನ ಇರ್ತಕ್ಕಂತಹ ವ್ಯಕ್ತಿ. ಕಟೀಲು ಕಾಲೇಜಿನ ವೈಸ್ ಪ್ರಿನ್ಸಿಪಾಲ್ ಆಗಿದ್ರು. ಮತ್ತು ಇನ್ನೊಬ್ರು ಸೋದಾ ಭಾಸ್ಕರ್ ಭಟ್ ಅಂತ ಹೇಳಿ ಈ ಪುಸ್ತಕ ಹೊರಬರಲಿಕ್ಕೆ ಮುಖ್ಯವಾದ ಕಾರಣಕರ್ತರು ಆಗಿದ್ರು. ಸೊ ಇದರಲ್ಲಿ ನನ್ನ ಪಾತ್ರ ಏನಂತಂದ್ರೆ ಕೇವಲ ಒಂದು 0.1% ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ಜನರ ಒಂದು ಸಾಕ್ಷಿಗಳು, ಎವಿಡೆನ್ಸ್, ಡಾಕ್ಯುಮೆಂಟ್ಸ್ ಎಲ್ಲವೂ ಸಹ ನಮ್ಗೆ ಒದಗಿಸ್ಕೊಟ್ರು. ಅದನ್ನ ಮುದ್ರಣ ಮಾಡುವಂತ ಕೆಲಸ ನಮ್ಮ ಅಜಯ ಭಾರತ ಒಂದು NGO ನಾವು ಕಳೆದ ಒಂದು ವರ್ಷದಿಂದ ಪ್ರಾರಂಭ ಮಾಡಿದ್ವಿ. ಇದರೊಂದು 2 ಮಕ್ಕಳಿಗೂ ಸಹ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದೀವಿ. ನಾವು ನಮ್ಮ ಸ್ನೇಹಿತರು ಇಬ್ಬರು ಯೋಚನೆ ಮಾಡಿ ಈ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಹೇಳಿ ಹಲವಾರು ಜನಕ್ಕೆ, ಇದರಲ್ಲಿ ಯಾವುದೇ ಜಾತಿ ಅಂತಿಲ್ಲ, ಪ್ರತಿಯೊಂದು ಜಾತಿ ವರ್ಗಕ್ಕೂ ಸಹ ನಮ್ಮ ಕಡೆಯಿಂದ ಏನು ಸೇವೆ ಮಾಡಲಿಕ್ಕೆ ಅವಕಾಶ ಆಗ್ತೋ ಅಂಥದ್ದನ್ನು ಮಾಡ್ತಾ ಇದ್ದೀವಿ. ನಂತರ ಯಾರಿಗಾದ್ರೂ ಆರೋಗ್ಯದ ಸಮಸ್ಯೆ ಬಂದಾಗ ಅದ್ರ ಬಗ್ಗೆ ಅವರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲಿ ನಾವು ಚಿಕಿತ್ಸೆ ಕೊಡುವಂತ ಕಾರ್ಯಕ್ರಮಗಳು ಮಾಡುವಂಥದ್ದು, ಎಲ್ಲಿ ಫ್ರೀ ಟ್ರೀಟ್ಮೆಂಟ್ ಇದೆ, ಎಲ್ಲಿ ಫ್ರೀ ಎಜುಕೇಶನ್ ಇದೆ, ಇದ್ರ ಬಗ್ಗೆ ಅವೇರ್ನೆಸ್ ಮಾಡುವಂಥದ್ದು. ಇದೇ ಕೆಲಸ ನಮಗೆ ಗಾಣಿಗ ಸಂಘದಲ್ಲಿ ಕೂಡ ಆಗ್ಬೇಕಾಗಿದೆ ಅನ್ನೋದು ನನ್ನ ಪ್ರೀತಿಪೂರ್ವಕ ಆಗ್ರಹ. ನೋಡಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ ಹಲವಾರು ಸವಲತ್ತುಗಳು ಮಾಡಿರೋದೇ ಸಾರ್ವಜನಿಕರು ಅದನ್ನು ಉಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ. ಅದನ್ನ ಉಪಯೋಗ ಪಡಿಸ್ಕೊಳ್ಳೋದ್ರಲ್ಲಿ ನಾವು ಸೋತಿದ್ದೀವಿ ಅಂತ ನನ್ನ ಅಭಿಪ್ರಾಯ ಆಗಿದೆ. ಇವತ್ತು ವಿದ್ಯಾಭ್ಯಾಸದಲ್ಲಿ ಯಾರು ತುಂಬಾ ಚೆನ್ನಾಗಿ ಉನ್ನತ ಮಟ್ಟದಲ್ಲಿ ಓದ್ತಾರೋ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀನಿ, ಓದಿಸ್ತೀನಿ ಅಂತ ಹೇಳಿ ನಮ್ಮ ಬಳಿ ಅನಂತ್ ಸರ್ ಅವರು ತುಂಬಾ ಮುಕ್ತವಾಗಿ ಹೇಳಿದ್ದಾರೆ. ಅದನ್ನ ಗುರುತಿಸುವಂತ ಕೆಲಸ ಪ್ರತಿಯೊಬ್ಬರದು ಆಗ್ಬೇಕು. ಯಾರೋ ಒಂದು ಮಗುಗೆ ಒಂದು ಸ್ಕೂಲ್ ಬ್ಯಾಗ್ ಇಲ್ಲ ಅಂದ್ರೆ ಕೂಡ ಓದಲಿಕ್ಕೆ ಎಷ್ಟೋ ಕಷ್ಟ ಇರುತ್ತೆ. ಆದ್ರೂ ಕೂಡ ಅಂತವ್ರು IAS ಆಗಿರುವಂತವ್ರು ನಮ್ಮ ಸಮಾಜದಲ್ಲಿ ತುಂಬಾ ಜನ ಇದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಈಗ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಾಸಂತಿ ಅಮಾರ್ ಅಂತ ಹೇಳಿ ಸ್ಪೆಷಾಲಿಟೀಸ್ ಎಲ್ಲ ಆಗಿದ್ರು. ಈಗ ಪ್ರಸ್ತುತ ಗ್ರಾಮ ಪಂಚಾಯತಿ CEO ಆಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆಲ್ಲ. ಈ ತರ ಅನೇಕ ವ್ಯಕ್ತಿಗಳು ನಮ್ಮಲ್ಲೂ ಇದ್ದಾರೆ, ಆದ್ರೆ ಬೆರಳೆಣಿಕೆ ಆಗಿದ್ದಾರೆ. ಈಗ ಅದು ಇನ್ನ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಹೆಚ್ಚಿನ ಗಮನ ಕೊಡ್ಬೇಕಾಗಿದೆ. ಆರೋಗ್ಯದ ಬಗ್ಗೆ ನಮ್ಮಲ್ಲಿ ಹೆಚ್ಚಿನ ಬಗ್ಗೆ ನಾಲೆಜ್ ಬರಬೇಕಾಗಿದೆ. ಕೇಂದ್ರ ಸರ್ಕಾರದಲ್ಲಿರುವಂತಹ ಏನೇನು ಸವಲತ್ತುಗಳಿದೆ, ರಾಜ್ಯ ಸರ್ಕಾರದಲ್ಲಿ ಏನೇನು ಸವಲತ್ತುಗಳಿದೆ, ಇವೆಲ್ಲವೂ ಸಹ ನಾವು ನಮ್ಮ ಅಧ್ಯಕ್ಷರೊಂದಿಗೆ ಮತ್ತೆ ನಮ್ಮ ನಿಗಮ ಮಂಡಳಿ ಅಧ್ಯಕ್ಷರೊಂದಿಗೆ ಚರ್ಚೆ ಮಾಡಿದಾಗ ಸೂಕ್ತವಾದ ಒಂದು ವಿಚಾರಗಳು ಮತ್ತೆ ಮಾಹಿತಿ, ಅದರಿಂದ ಲಾಭವನ್ನು ನಾವು ಪಡಿತಕ್ಕಂಥದ್ದಾಗುತ್ತೆ. ನಾವು ಅನಂತ್ ಸರ್ನ ಭೇಟಿಯಾದಾಗ ನಮಗೆ ತುಂಬಾ ಖುಷಿ ಆಯ್ತು. ಕಳೆದ 1.5 ವರ್ಷದ ಹಿಂದೆ ಕಾಸರಗೋಡ್ಗೆ ಹೋಗಿದ್ದೆ. ಯಾವುದೋ ಒಂದು ವಿಚಾರವಾಗಿ ಒಂದು ದ್ರೋಹ ನಡೆದಿತ್ತು ಒಬ್ಬ ವೈದ್ಯರಿಗೆ. ಅದನ್ನ ನ್ಯಾಯ ಕೇಳಲಿಕ್ಕೆ ಅಂತ ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಯಾರೋ ಒಬ್ಬ ಊರಿನ ಹಿರಿಯ ಬಂದ. ಆತ ಮಾತಾಡಿದಂತ ರೀತಿ ನೋಡಿದ್ರೆ ಆತ ಮೇ ಬಿ ಏನೋ ಒಂದು CM ಆಗಿದ್ದೇನೋ ಅನ್ನೋ ಒಂದು ರೀತಿನಲ್ಲಿ ಮಾತಾಡಿದ. ಯಾವತ್ತೋ 25 ವರ್ಷದ ಹಿಂದೆ ಒಂದು ಗ್ರಾಮ ಪಂಚಾಯತ್ ಸಾಧಾರಣ ಒಂದು ಮೆಂಬರ್ ಆಗಿದ್ದ. ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿ ಒಂದು ನ್ಯಾಯವನ್ನು ಕೊಡುವಂತಹ ಜವಾಬ್ದಾರಿ ಅವತ್ತಿನ ದಿನ ಅವರಿಗಿತ್ತು. ಆದ್ರೆ ಅದನ್ನ ದುರ್ಬಳಕೆ ಮಾಡಿಕೊಂಡು ಆತ ಅಹಂಕಾರವಾಗಿ ಮಾತಾಡ ಆತನಿಗೆ ತಕ್ಕ ಶಿಕ್ಷೆ ಕೂಡ ಆಗಿದ್ದಾನೆ.
ಈ ವಿಚಾರವನ್ನು ಏನಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಸೂರಲ್ಲಿ 2-3 ಬಾರಿ ಕಾರ್ಪೊರೇಟರ್ ಆಗಿ, ಮೇಯರ್ ಆಗಿ, ಇವತ್ತಿನ ದಿನ ನಮ್ಮ ಬೆಂಗಳೂರಿಗೆ ಎಷ್ಟು ಪ್ರಶಂಸೆ ಇದೆ, ಅದೇ ರೀತಿಯಾಗಿ ಮೈಸೂರು ಸರ್ಕಾರಕ್ಕೆ ಎಷ್ಟೋ ತುಂಬಾ ದೊಡ್ಡ ಒಂದು ಹೆಸರಿತ್ತು. ಅಂತ ಒಂದು ಮೈಸೂರಿಗೆ ಮೇಯರ್ ಆಗಿದ್ದಾರೆ ಅಂದ್ರೆ ಅದೆಲ್ಲವೂ ಸಹ ನಮ್ಮ ಹೆಗ್ಗಳಿಕೆ. ಮತ್ತೆ ಇವ್ರಿಗಿರಂತಹ ಎಲ್ಲ ಪ್ರತಿಯೊಂದು ಅನುಭವಗಳು ಸಹ ನಾವು ಅವ್ರ ಹತ್ರ ಮುಕ್ತವಾಗಿ ಹೋಗಿ ಮಾತಾಡಲಿಕ್ಕೆ ಸಾಕಷ್ಟು ಅವಕಾಶ ಕೊಡ್ತಾರೆ. ಇದೆಲ್ಲವೂ ಸಹ ಯುವಕರು, ಹಿರಿಯರು, ಕಿರಿಯರು ನಾವು ಅವ್ರ ಹತ್ರ ಒಂದು ಸ್ನೇಹಜೀವಿಯಾಗಿದ್ದು ಸಮಾಜನ ಮುಂತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಏನೇನೆಲ್ಲ ಚರ್ಚೆ ಮಾಡಬೇಕು ಆ ಚರ್ಚೆಗೆ ಅವರು ಅವಕಾಶ ಕೊಟ್ಟಿದ್ದಾರೆ. ಮತ್ತು ನಮ್ಮ ಒಂದೇ ಒಂದು ಪ್ರೀತಿಯ ಆಮಂತ್ರಣಕ್ಕೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ನಿಗಮ ಮಂಡಳಿಯ ಪ್ರಥಮ ಬಾರಿ ಅಧ್ಯಕ್ಷರಾಗಿ ಈಗ ಅದು ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿರೋದು ನಮ್ಮೆಲ್ಲರಿಗೂ ಸಹ ಸಂತೋಷದ ವಿಚಾರ. ಪುತ್ತೂರು ಗಾಣಿಗ ಸಂಪದಿಗೆ ಅನ್ನೋ ಒಂದು ಈ ಆಶ್ರಯದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆದಿದೆ. ನನಗೂ ಸಹ ಒಂದು ಸಣ್ಣ ಭಾಗ ಆಗಿರೋದಕ್ಕೆ ತುಂಬಾ ಸಂತೋಷ ಇದೆ. ಇನ್ನಷ್ಟು ಕಾರ್ಯಕ್ರಮಗಳಿಗೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ರೋಜ್ಗಾರ್ ವಿಚಾರಗಳು ಹೇಳಿದ್ದಾರೆ, BMS ವಿಚಾರ ಹೇಳಿದ್ದಾರೆ. ಇದೆಲ್ಲವೂ ಸಹ ನಮ್ಮ ಗಾಣಿಗ ಸಮಾಜದವರಿಗೆ ಮತ್ತು ಬೇರೆ ಇನ್ನಿತರ ಸಮಾಜಕ್ಕೂ ಕೂಡ ಸಾಧ್ಯವಾದಷ್ಟು ತಲುಪಿಸುವಂತ ಕೆಲಸ ಮಾಡ್ತೀವಿ ಅನ್ನೋ ಒಂದು ಆಲೋಚನೆಯನ್ನ ಕಳೆದ ಒಂದು 2-3 ತಿಂಗಳಿಂದ ನಾನು ಒಟ್ಟಿಗೆ ಹಂಚ್ಕೊಂಡಿದ್ರು. ಅದಕ್ಕೆ ಪೂರ್ವಕವಾಗಿ ನಾನು ಕೂಡ ಸಾಧ್ಯವಾದಷ್ಟು ನಿಂತ್ಕೊಳ್ತೀನಿ. ಹಾಗೆ ನಮ್ಮ ಅಧ್ಯಕ್ಷರು ಅಗಾಧವಾದ ಸರ್ಕಾರದ ಜ್ಞಾನ ಇದೆ, ಅಗಾಧವಾದ ವಿಚಾರವಿದೆ. ಮಾಜಿ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯರವರ ಆಪ್ತ ಸ್ನೇಹಿತ, ಸಾಕಷ್ಟು ವಿಚಾರಗಳು ತಿಳಿದಿದ್ದಾರೆ. ಅವರ ಮಾರ್ಗದರ್ಶನ ನಮ್ಮ ಸಮಾಜಕ್ಕೆ ಸದಾ ಇರಬೇಕು ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ತೆ. ಸಾಕಷ್ಟು ವಿಚಾರಗಳನ್ನು ತಿಳಿಸಿದಂತ ಮೋಹಿತ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಒಂದು ಗಾಣಿಗ ಸಫಲಿಗ ಸಂಘದ ಬಗ್ಗೆ ಒಂದು ಮನವಿಯನ್ನು ಕೊಡ್ಲಿಕ್ಕಿದ್ದಾರೆ. ನಮ್ಮ ಸಫಲಿಗಾನ ಗಾಣಿಗ ಸೇವಾ ಸಂಘದ ಹಿರಿಯರು ಆದಂತ ಅಧ್ಯಕ್ಷರಾದಂತಹ ಹರಿರಾಮಚಂದ್ರ ಉಪ್ಪಿನಗಡಿ ಇವರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವಿವರ ಕೊಟ್ಟು ಆ ಒಂದು ಮನವಿಯನ್ನು ಕೊಡ್ಬೇಕಂತ ಕೇಳಿಕೊಂಡಿದ್ದೆ. ಜೈ ಶ್ರೀರಾಮ್. ಆದರಣೀಯ ನಮ್ಮ ಇಡೀ ಸಮಾಜದ ನಿಗಮದ ಅಧ್ಯಕ್ಷರಾಗಿರುವಂತಹ ಅನಂತ್ ಅವರೇ, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಸೇರಿರುವಂತಹ ನನ್ನ ಪ್ರೀತಿಯ ಸಮಾಜದ ಬಂಧು ಭಗಿನಿಯರೇ, ವಿಶೇಷವಾಗಿ ಈ ಪುತ್ತೂರು ತಾಲೂಕಿನಲ್ಲಿ ಸುಮಾರು 58 ವರ್ಷಗಳ ಹಿಂದಿನಿಂದ ನಮ್ಮೆಲ್ಲ ಹಿರಿಯರು ಸೇರಿಕೊಂಡು ಸಂಘಟನೆ ಮಾಡಿದ್ದಾರೆ. ಮಧ್ಯದಲ್ಲಿ ಹಾಗೆ ಒಂದು ರೀತಿಯ ಕುಂಠಿತ ಆಗಿ ನಿಂತಿತ್ತು. ಅನಂತರ ಮತ್ತೊಮ್ಮೆ ನಮ್ಮಂತ ಕೆಲವರೆಲ್ಲ ಸೇರಿಕೊಂಡು ಅದನ್ನು ಒಂದು ರೀತಿಯ ನಡೆಸಿಕೊಂಡು ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ರು. ಕಳೆದ 7 ವರ್ಷದ ಹಿಂದೆ ನಮ್ಮ ಇಲ್ಲಿಯ ಕ್ಷೇತ್ರದ ಹಿರಿಯರು ಅವರೆಲ್ಲ ಬಂದು ಅವರ ಆಶೀರ್ವಾದದಲ್ಲಿ ಉಪ್ಪಿನಂಗಡಿಯಲ್ಲಿ ಒಂದು ಸಮುದಾಯ ಭವನ ಆಗಿದೆ. ನಮ್ಮ ಸಮುದಾಯಕ್ಕೆ ಒಂದು ಏನಾದ್ರು ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಒಂದು ಸಮುದಾಯ ಭವನ ಉಪ್ಪಿನಂಗಡಿಯಲ್ಲಿ ಆಗಿದೆ. ಒಳ್ಳೆ ರೀತಿಯಲ್ಲಿ ಈಗ ನಡೀತದೆ. ಅದರ ಕೆಲಸ ಕಾರ್ಯಗಳು ಇನ್ನೂ ಕೂಡ ಮುಂದುವರಿಸಲಿಕ್ಕೆ ಬಾಕಿಯಾಗಿದೆ. ಅದರ ಬಗ್ಗೆ ಒಂದು ಮನವಿಯನ್ನು ಇಲ್ಲಿ ಇಟ್ಟಿದ್ದೇನೆ. ಸಮುದಾಯ ಭವನದ ಡೈನಿಂಗ್ ಹಾಲಿನ ಕಾಮಗಾರಿ ಪೂರ್ಣಗೊಳಿಸಿ. ವಿಶೇಷವಾಗಿ ಮತ್ತೊಂದು ನನ್ನ ಮನವಿಯನ್ನು ಹೇಳಿದರೆ, ನಮ್ಮ ಇಡೀ ಸಮಾಜದ ಮಕ್ಕಳಿಗೆ ನಾವು 1,000, 2,000 ಬೇರೆ ಬೇರೆ ಸ್ಕಾಲರ್ಶಿಪ್ಗಳು ಸಿಗ್ತಾ ಇದೆ. ಈ ಸ್ಕಾಲರ್ಶಿಪ್ ನಮ್ಮ ಮಕ್ಕಳಿಗೆ ಸಿಗಬೇಕಾದ್ರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಉತ್ಪತ್ತಿ ನಮ್ಮ ಇದು ಆದಾಯ ಇಷ್ಟು ಅಂತ ಬರ್ತಾರೆ. ಬೇರೆಲ್ಲ ಸಮಾಜಕ್ಕೆ 1 ಲಕ್ಷ 2 ಲಕ್ಷದ ಮೇಲೆ ಆ ಗುರಿ ಏನಿರ್ತದೆ. ಆದರೆ ನಮಗೆ 1 ಲಕ್ಷದಿಂದ ಮೇಲೆ ಇದ್ರೆ ನಮ್ಮ ಮಕ್ಕಳಿಗೆ ಯಾವುದೇ ಸ್ಕಾಲರ್ಶಿಪ್ಗಳು ಸಿಗ್ತಾ ಇಲ್ಲ. ಸಿಗುವಂತ 1-2 ಸಾವಿರ ಸ್ಕಾಲರ್ಶಿಪ್ಗಳು ಕೂಡ ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ. ಇಂಥ ಒಂದು ತಾರತಮ್ಯ ಇದೆ. ಅದರ ಬಗ್ಗೆ ನಾನೊಂದು ಮನವಿ, ಇಡೀ ಸಮಾಜ ನಮ್ಮ ಇದು ಖಾಲಿ ಕೇವಲ ಜಿಲ್ಲೆಗೆ ಮಾತ್ರ ಅಲ್ಲ. ಹೇಳುವಾಗ ನಮಗೆ OBC ಇದೆ, ಮತ್ತೊಂದಿದೆ, ಅದಿದೆ, ಇದಿದೆ, ಎಲ್ಲ ಇದೆ. ಆದರೆ ಈ ಸಿಗುವಂತ ಸಣ್ಣ ಸಣ್ಣ ಸ್ಕಾಲರ್ಶಿಪ್ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ. ಇದನ್ನ ನಾವು ಸ್ವಲ್ಪ ಗಮನಿಸಿ ಸರ್ಕಾರದ ಬಗ್ಗೆ ಇಂಥ ಈ ತಾರತಮ್ಯದ ನೀತಿ, ಆ ಕಾನೂನನ್ನ ಬದಲಿಸಬೇಕು. ಆ ಅನುದಾನ ಅಂದ್ರೆ ಸ್ಕಾಲರ್ಶಿಪ್ ನಮ್ಮ ಎಲ್ಲ ವಿದ್ಯೆಯನ್ನು ಪಡೆಯುವಂತ ಮಕ್ಕಳಿಗೆ ಒದಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಮಾಡಿ, ಗಾಣಿಗ ಸಮಾಜವನ್ನು ಒಳಗೊಂಡಂತೆ ಹಿಂದುಳಿದ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಹಿತ ಸರ್ಕಾರಿ ಸೌಲಭ್ಯವನ್ನು ಒದಗಿಸುವ ಸಂಬಂಧ ವಿಧಿಸಲಾಗಿರುವ ಆದಾಯ ಮಿತಿಯನ್ನು 1 ಲಕ್ಷದಿಂದ 2.5ಕ್ಕೆ ಏರಿಸಬೇಕೆಂದು ಮಾಡಿಕೊಂಡ ಮನವಿ. ಯಾಕಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲದರಲ್ಲಿ 2.5 ಲಕ್ಷ, 3 ಲಕ್ಷ, 4 ಲಕ್ಷ ಅಂತ ಬರೀತಾರೆ. ಈ 1 ಲಕ್ಷಕ್ಕೆ ಕೊಟ್ಟರೆ ನಮಗೆ ಯಾರಿಗೂ ಯಾವುದು ಸಿಗ್ತಾ ಇಲ್ಲ. ಇಡೀ ವರ್ಷಕ್ಕೆ ಒಂದು ಕುಟುಂಬದ ಆದಾಯ 1 ಲಕ್ಷ ಅಂತ ಹೇಳಿದ್ರೆ ಏನು ನಾವು ಯಾವ ಕಾಲದಲ್ಲಿದ್ದೇವೆ ಅನ್ನೋದು ಗಮನಿಸಿ. ಇದನ್ನ ದಯವಿಟ್ಟು ನಮ್ಮ ನಿಗಮದ ಅಧ್ಯಕ್ಷರು ಒಳ್ಳೆಯ ಒಂದು ಎಲ್ಲ ತಿಳುವಳಿಕೆ ಉಳ್ಳಂಥವರು, ಸಮಾಜ ಮೇಲೆ ಕಳಕಳಿ ಉಳ್ಳಂಥವರು ಇದನ್ನ ಗಮನಿಸಿ ಸರ್ಕಾರದೊಟ್ಟಿಗೆ ಒಂದು
ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾತಾಡಿಸ್ಕೊಂಡು ಆ ಒಂದು ಅನುಕೂಲವನ್ನು ಮಾಡಿಕೊಡಬೇಕಾಗಿ ಒಂದು ವಿನಂತಿಯನ್ನು ಮಾಡಿಕೊಂಡು ಈ ಒಂದು ಮನವಿಟ್ಟಿದ್ದೇನೆ. ಹಾಗೆ ನಮ್ಮ ಸಮುದಾಯ ಭವನ ಮಾನ್ಯರ ಪ್ರೀತಿ ಪಾತ್ರರು ಮಾಜಿ ಮುಖ್ಯಮಂತ್ರಿಗಳು ಅಂತ ಆಗಿದ್ದ ಸಿದ್ದರಾಮಯ್ಯನವರು ನಮ್ಮ ಪುತ್ತೂರು ತಾಲೂಕಿನ ಪಶುಸಂಗೋಪನಾ ಕೊಯ್ಲಕ್ಕೆ ಶಿಲಾನ್ಯಾಸಕ್ಕೆ ಬಂದ ಸಮೇತ ನಾವು ಈಗ ಒಂದು ಯೋಚನೆ ಮಾಡಿಕೊಂಡು ಸುಮಾರು 8 ಜನ ಸೇರಿಕೊಂಡು ಒಂದು ಮನವಿಯನ್ನು ಮಾಡಿದ್ವಿ. ತುಂಬ ವರ್ಷದಿಂದ ಬೇರೆ ಬೇರೆ ಮನವಿ ಮಾಡ್ತೇವೆ, ಏನೋ ಒಂದು ಚಿಕ್ಕಾಸು ಬರ್ತಿರ್ಲಿಲ್ಲ. ಏನೋ ನಮ್ಮ ಪ್ರೀತಿಗೆ ಒಳಗಾಗಿರುವಂಥ ಎಂಪಿಗಳ ಎಮ್ಮಿಗಳ ಕೊಟ್ಟರೆ 1 ಲಕ್ಷ 2 ಲಕ್ಷ ಎಲ್ಲ ಕೊಟ್ಟರು. ಇದರಲ್ಲಿ ಸಮುದಾಯ ಭವನ ಆಗಲಿಕ್ಕೆ ಅಂದರೆ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಒಂದು 25 ಸೆಂಟ್ ಸ್ಥಳವನ್ನು ಕ್ರಯಕ್ಕೆ ಪಡೆದುಕೊಂಡ್ರು ಸಮುದಾಯ ಭವನ ಆಗಬೇಕಿದ್ರೆ ಅದಕ್ಕೆ ದೊಡ್ಡ ಮೊತ್ತದ ಅವಶ್ಯಕತೆ ಇತ್ತು. ಹಾಗೆ ಒಂದು ಯೋಜನೆ ಮಾಡಿಕೊಂಡು ನಾವೊಂದು 10 ಜನ ಸೇರಿಕೊಂಡು ಅವತ್ತಿನ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿಯನ್ನು ಮಾಡಿದೆವು. ಅದನ್ನು ಮನವಿ ಮಾಡಿದಾಗ ಸಮಾಜ ಕಲ್ಯಾಣ ಇಲಾಖೆ ಕೊಡಿ ಅಂತ ಹೇಳಿದೆ. ಸಮಾಜ ಕಲ್ಯಾಣಕ್ಕೆ ಆಗಾಗ ನಾವು 2-3 ಬಾರಿ ಮನವಿಯನ್ನು ಕೊಟ್ಟಿದ್ದು, ಯಾವುದೇ ಗಣನೆಗೆ ಬಂದಿರಲಿಲ್ಲ. ಅದನ್ನು ಅವ್ರ ಹತ್ರ ನಾನು ನೇರ ಹೇಳಿದೆ, ನನಗೆ ಹೇಳಿಕೆ ಬಿಡಲಿಲ್ಲ ಬಾಕಿಯವರು, ಆದರೆ ನಾನು ನೇರ ಹೇಳಿದೆ, ಸರ್ ಹೀಗೆ ಆಗಿದೆ ಕೊಟ್ಟಿದ್ದೇವೆ ಮತ್ತೆ ಕರೆದವರು. ಆವಾಗ ನಾನು ಕೊಟ್ಟಂಥ ಮನವಿಗೆ 12ನೇ ಸಂಖ್ಯೆಯನ್ನು ಹಾಕಿ ನೋಡಪ್ಪ ಹೀಗೆ ಬರ್ತದೆ ಅದನ್ನು ಗಮನಿಸಿ ಅಂತೇಳಿ ಮತ್ತೆ ಅವರು ಅದಕ್ಕೆ ಕೊಟ್ಟರು. ಆದರೂ ಕೂಡ ನಮಗೆ 3 ವರ್ಷ ಬೇಕಾಯಿತು ಆ 20 ಲಕ್ಷ ರೂಪಾಯಿನ ಪಡ್ಕೊಳ್ಳುವಂಥದ್ದು. ಆ ಕಾರಣದಿಂದ ಸಮುದಾಯ ಭವನ ನಿಮಗೆಲ್ಲ ಗೊತ್ತಿರಬಹುದು, ಈಗಾಗಲೇ ಉಪ್ಪಿನಂಗಡಿಯಲ್ಲಿ ತಲೆ ಎತ್ತಿ ನಿಂತಿದೆ, ತನ್ನ ಸೇವೆಯನ್ನು ಕೊಡ್ತಾ ಇದೆ. ಕೆಲವೊಂದು ಅವಶ್ಯಕತೆಗಳು ಇದೆ ಒಂದು ಸಮುದಾಯ ಭವನ ಅಂದರೆ ಎಲ್ಲರಿಗೂ. ಆದರೆ ಇವತ್ತು ಸಮಾಜಕ್ಕೆ ಮಾತ್ರ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರಿಗೆ ಬಡವರಿಗೆ ಕೂಡ ಅದು ಅನುಕೂಲ ಆಗುವಂಥ ರೀತಿಯಲ್ಲಿ ಆ ಸಮುದಾಯ ಭವನ ಉಪಯೋಗ ಆಗ್ತದೆ. ಇದರ ಮುಂದಿನ ಅಭಿವೃದ್ಧಿಗೆ ಕೂಡ ಒಂದು ಮನವಿಯನ್ನು ಇಟ್ಟಿದ್ದಾರೆ. ಆ ಮನವಿಯನ್ನು ಗಮನಿಸಿ ಅದಕ್ಕೆ ಸೂಕ್ತವಾದಂಥ ಎಲ್ಲ ವಿಚಾರಗಳನ್ನು ತಾವು ಯೋಚನೆ ಮಾಡಿಕೊಂಡು ಅನುಕೂಲತೆಯನ್ನು ಮಾಡಿಕೊಡಬೇಕು. ಈ ಅನುದಾನವನ್ನು ಒದಗಿಸುವಂಥ ಹಾಗೆ ಸ್ಕಾಲರ್ಶಿಪ್ ಮುಖ್ಯವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ, ಯಾಕಂದರೆ ಇವತ್ತು ವಿದ್ಯೆ ಇಲ್ಲದಿದ್ದರೆ ನಾವು ಯಾವ ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ವಿದ್ಯೆಗೆ ನಾವು ಕಾಣ್ತಾ ಇರ್ಬೋದು, ನಮ್ಮ ಮುಂದೆ ಎಲ್ಲ ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ 5 ಲಕ್ಷ 6 ಲಕ್ಷ 1 ಲಕ್ಷ 50,000 20,000 ಎಲ್ಲ ಸ್ಕಾಲರ್ಶಿಪ್ಗಳು ಸಿಗ್ತಾ ಇದೆ, ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ. ತಾರತಮ್ಯ ಇದು. ಇದನ್ನು ದಯವಿಟ್ಟು ಗಮನಿಸಿ ಅದನ್ನು ತಿದ್ದುಪಡಿಸಬೇಕು ಮಾಡಿ ಎಲ್ಲ ಅನುಕೂಲ ಆಗುವ ರೀತಿಯಲ್ಲಿ ಮಾಡಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಂಡು ಮನವಿಯನ್ನು ಕೊಡ್ತಿದ್ದೇನೆ ಎಲ್ಲರ ಪರವಾಗಿ ಎಂದು. ಕಳೆದ 1 ವರ್ಷದಿಂದ ನಾವೀಗ ಪುತ್ತೂರು ಇಲ್ಲೇ ಸಮಾಜ ಬಂಧುಗಳೆಲ್ಲ ಸೇರಿ ಪ್ರಸಾದ್ ನೇತ್ರ ಇವರ ನೇತೃತ್ವದಲ್ಲಿ ಒಳ್ಳೆಯ ಒಂದು ಸಮಾಜ ಸಂಘಟನೆ ಆಗ್ತಾ ಇದೆ. ಇಲ್ಲಿಯೂ ಕೂಡ ತುಂಬ ಆಯೋಜನೆ ಎಲ್ಲವನ್ನು ಮಾಡಿಕೊಂಡಿದ್ದೇವೆ. ಇದಕ್ಕೆಲ್ಲ ಭಗವಂತನ ಒಂದು ಆಶೀರ್ವಾದದೊಂದಿಗೆ ನಮ್ಮೆಲ್ಲ ಹಿರಿಯರು ಹಾಗೆ ಈ ನಮ್ಮ ನಿಗಮದ ಅಧ್ಯಕ್ಷರು ಹೆಚ್ಚಿನ ಮುತುವರ್ಜಿಯನ್ನು ನಡೆಸಿ ಪ್ರಮುಖವಾಗಿ ಆ ಒಂದು ಸ್ಥಳದ ಅನುಕೂಲತೆಯನ್ನು ಒದಗಿಸುವಲ್ಲಿ ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಶ್ರಮಿಸಬೇಕು. ನಮಗೆಲ್ಲ ತಮ್ಮ ಆ ಮಾರ್ಗದರ್ಶನ ಹಾಗೂ ಸಹಾಯ ಈ 2 ಅತ್ಯಗತ್ಯ ಇದೆ. ಇದನ್ನು ಯಾಚಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಅಧ್ಯಕ್ಷರೇ. ನಾವು ಕೊಟ್ಟಂತ ಮನವಿಗೆ ಸ್ಪಂದನ ನೀಡಿ ನಮಗೆ ನಾವು ನಂಬಿಕೊಳ್ಳುವಂತ ಆ ದೈವದೇವನು ಶ್ರೀ ಮಹಾಲಿಂಗೇಶ್ವರ ದೇವರ ಒಳ್ಳೆಯ ಅಭಯ ನೀಡಿ ಅಂತ ಕೇಳಿಕೊಳ್ಳುತ್ತಾ ಕೊನೆಯದಾಗಿ ನಮ್ಮ ಈ ಒಂದು ಸಭೆಯ ಕೇಂದ್ರ ಬಿಂದುವಾದಂತ ಶ್ರೀಯುತ ಅನಂತ ಮೈಸೂರು ಇವರಿಗೆ ನಮ್ಮ ವೇದಿಕೆ. ಈ ಒಂದು ಸರಳ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ನಮ್ಮ ಜನಾಂಗದ ಈ ಒಂದು ಭಾಗದ ಅಧ್ಯಕ್ಷರೇ, ವೇದಿಕೆ ಮೇಲಿರತಕ್ಕಂಥ ನಮ್ಮ ಜನಾಂಗದ ಏಳಿಗೆಗೋಸ್ಕರ ಶ್ರಮ ವಹಿಸ್ತಾ ಇರ್ತಕ್ಕಂಥ ಎಲ್ಲ ಪ್ರಮುಖರೇ, ಈ ಒಂದು ಸಮಾರಂಭಕ್ಕೆ ಆಗಮಿಸತಕ್ಕಂಥ ನಮ್ಮ ಜನಾಂಗದ ಬಂಧು ಭಗಿನಿಯರೇ, ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದು ದೇವರ ಸನ್ನಿಧಿಯಲ್ಲಿ ದೇವರ ಆಶೀರ್ವಾದವನ್ನು ಪಡೆದು ನೀವು ಮಾಡತಕ್ಕಂಥ ಕೆಲಸ ಬಹಳ ಸತ್ಯ ನಿಷ್ಠೆಯಿಂದ ಕೂಡಲಿ ಒಳ್ಳೆ ಕೆಲಸ ಮಾಡಲಿ ಅಂತ ದೇವರ ಆಶೀರ್ವಾದವನ್ನು ಕೊಡಿಸಿ ನಿಮ್ಮೆಲ್ಲರ ಒಂದು ಆರೈಕೆ ಇರೋದ್ರಿಂದ ನಾನು ನಮ್ಮ ಜನಾಂಗದ ಏಳಿಗೆಗೆ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಒಂದು ಭರವಸೆಯನ್ನು ನಾನು ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಗಾಣಿಗ ಜನಾಂಗ ಇಡೀ ಕರ್ನಾಟಕದಲ್ಲಿ 35-40 ಜನಸಂಖ್ಯೆ ಇದೆ ಅಂತ, ಲಕ್ಷ ಜನಸಂಖ್ಯೆ ಇದೆ ಅಂತ ಎಲ್ಲರೂ ಭಾವಿಸ್ತಿದ್ದಾರೆ. ಆದರೆ ಏನಾಗಿದೆ ಅಂತ ಹೇಳಿದ್ರೆ ಗಾಣಿಗ ಜನಾಂಗದಲ್ಲಿ ಒಳ ಪಂಗಡಗಳು ಜಾಸ್ತಿ ಇವೆ. ಈ ಒಳ ಪಂಗಡಗಳು ನಾವು ಯಾವಾಗ ಡಿವೈಡ್ ಆಗಿದ್ದೀವಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಶಕ್ತಿಯನ್ನು ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ.
ಇದರಿಂದ ನಾವು ರಾಜಕೀಯವಾಗಿ ಬಹಳ ಹಿಂದುಳಿತೇವೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಏನು ಒಂದು ಬೇಸರ ಅಂತ ಹೇಳಿದ್ರೆ, ನಮ್ಮ ಜನಾಂಗದಲ್ಲಿ ಬಹಳ ಶಕ್ತಿವಂತ ಯುವಕರಿದ್ದಾರೆ, ಕೆಲಸ ಮಾಡುವಂತ ಎಲ್ಲ ಇದ್ರೂ ಸಹ ನಮ್ಮಲ್ಲಿ ಒಗ್ಗಟ್ಟನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ನಮ್ಮ ಜನಾಂಗದಲ್ಲಿ ಒಗ್ಗಟ್ಟಿಲ್ಲದೆ ಕೆಲಸ ಮಾಡ್ತೀವಿ ಅನ್ನೋ ಹೇಳ್ತಾ ಇರತಕ್ಕಂಥವ್ರಿಗೆ ಅವ್ರ ಮೇಲೆ ಗೂಬೆ ಕೂರಿಸುವಂತ ಒಂದು ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಕೆಲಸ ಮಾಡುವಂತ ಪ್ರೋತ್ಸಾಹವನ್ನ ಕಳ್ಕೊಂಡು ಯಾಕೆ ಬೇಕಪ್ಪ ನನಗೆ ಅಂತ ಹಿಂದೆ ಸರಿಯುವಂತ ಪ್ರಯತ್ನವನ್ನ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಗಾಣಿಗ ಜನಾಂಗ ಎಲ್ಲಾ ಕ್ಷೇತ್ರದಲ್ಲೂ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ನಾವು ಗಾಣಿಗರು ಅಂತ ಹೇಳಿದ್ರೆ ನಾವೆಲ್ಲ ಕಡೆ ಹೇಳ್ತೀವಿ, ನಾವು ಹಿಂದುಳಿದಿದ್ದೇವೆ ಅಂತ ಹೇಳ್ತಾ ಇದೀವಿ. ನಾವು ಯಾಕೆ ಹಿಂದುಳಿದಿದ್ದೇವೆ ಅಂತ ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ. ನಾವು ಯಾಕೆ ಹಿಂದುಳಿದಿದ್ದೇವೆ ಗಾಣಿಗ ಜನಾಂಗ ಅಂತ ಹೇಳಿದ್ರೆ, ನಮ್ಮ ಹಿಂದಿನ ಒಂದು 20-30 ವರ್ಷಗಳಿಂದ ನಮ್ಮ ಜನಾಂಗ ಕುಲಕಸವನ್ನ ಮಾಡ್ಕೊಂಡು ಗಾಣ ಆಡಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಈ ಜಾತಿ ಬಂದಿರೋದು ನಾವು ಏನು ಕುಲಕಸವನ್ನು ಮಾಡ್ತಾ ಇದ್ವಿ ಅದರ ಮೇಲೆ ಜಾತಿ ನೋಡುವಂತ ಪ್ರಯತ್ನವನ್ನ ನಾವು ನೋಡ್ತಾ ಇದ್ದೇವೆ. ಆಗಿನ ಕಾಲದಲ್ಲಿ ನಾವು ವಿದ್ಯಾವಂತರು ಜಾಸ್ತಿ ಆಗಿಲ್ಲ ನಮ್ಮ ಜನಾಂಗದಲ್ಲಿ. ಏನು 15-16 ವರ್ಷ ಆದಕ್ಕೆ ನಮ್ಮ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇರ್ತಾ ಇದ್ರು. ಹೆಣ್ಮಕ್ಳನ್ನ ವಿದ್ಯಾವಂತರನ್ನೇ ಮಾಡ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದಿಲ್ಲ. ನಾವು ಒಂದು ಕುಲಕಸವನ್ನು ಮಾಡ್ಕೊಂಡು ಅದರಿಂದ ಜೀವನ ಸಾಗಿಸ್ತಾ ಇದ್ದಂತ ಸಂದರ್ಭದಲ್ಲಿ ಇವತ್ತು ಕುಲಕಸವು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ನಾವಿದ್ದೇವೆ. ಇವತ್ತು ನಾನು ನೋಡಿದಂತ ಸಂದರ್ಭದಲ್ಲಿ ನಾನು 30-40 ವರ್ಷಗಳಿಂದ ನಾನು ಮೇಯರ್ ಆಗಿದ್ದಾಗಿಂದ ನೋಡ್ತಾ ಇದ್ದೇನೆ. ಇವತ್ತು ನಮ್ಮ ಸಮಾಜದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾನು ನೋಡಿದಾಗ ಹಿಂದೆ ಹೆಣ್ಮಕ್ಳು ಯಾರು ಓದ್ತಾನೆ ಇದ್ದಿಲ್ಲ. ಇವತ್ತು ನೀವು ಪ್ರತಿಭಾ ಪುರಸ್ಕಾರ ಮಾಡಿದಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳೇ ಜಾಸ್ತಿ ಬಂದಿರತಕ್ಕಂತ ಒಂದು ಪ್ರಯತ್ನವನ್ನು ನೋಡಿದಾಗ ನಿಜವಾಗ್ಲೂ ಸಂತೋಷ ಆಗ್ತದೆ. ಈಗ ನಮ್ಮ ಜನಾಂಗ ಯಾವಾಗ ನಾವು ನಮ್ಮ ಜನಾಂಗ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ನಾವು ಒಗ್ಗಟ್ಟಿದ್ದಂತ ಸಂದರ್ಭದಲ್ಲಿ ನಮ್ಮ ಜನಾಂಗದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ಓದಿ ಅವರು ಮುಂದೆ ಬಂದಂತ ಸಂದರ್ಭದಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬಂದಂತ ಸಂದರ್ಭದಲ್ಲಿ ನಮ್ಮ ಜನಾಂಗ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಅನೇಕ ಭಾಷಣಗಳಲ್ಲಿ ನೋಡ್ತಾ ಇರ್ತೀನಿ, ನಮ್ಮ ರಾಜಕಾರಣಿಗಳಾಗ್ಲಿ ಯಾರೇ ಆಗ್ಲಿ ಹಿಂದುಳಿದವರು ಅಂತ ಹೇಳಿದಾಗ ಕುಂಬಾರರು, ಅಗಸ್ರು, ಅಕ್ಸಾಲಿಗರು ಎಲ್ಲರ ಹೆಸರು ಹೇಳ್ತಾರೆ, ಆದ್ರೆ ಗಾಣಿಗರ ಹೆಸರೇ ಬಿಟ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಗಾಣಿಗರು ಇದ್ದಾರೆ ಈ ದೇಶದಲ್ಲಿ, ರಾಜ್ಯದಲ್ಲಿ, ಒಂದು ಕ್ಷೇತ್ರದಲ್ಲಿ ಅಂತ. ಯಾಕಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಾವು ತೋರಿಸುವಂತ ನಮ್ಮ ಶಕ್ತಿನ ತೋರಿಸುವಂತ ಪ್ರಯತ್ನ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ಜನಾಂಗದ ಅಭಿವೃದ್ಧಿ ನಿಗಮಗಳನ್ನ ಮಾಡಿದ್ರು. ನಮ್ಮ ನಿಗಮಕ್ಕೂ ಹಿಂದೆ ಇವರು ಇದ್ದಂತ ಸಂದರ್ಭದಲ್ಲಿ, ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಗಾಣಿಗ ನಿಗಮ ಮಾಡಬೇಕು ಅಂತ ಚುನಾವಣಾ ಸಮಯದಲ್ಲಿ ಘೋಷಣೆಯನ್ನ ಮಾಡಿದ್ರು. ಆದ್ರೆ ಅದು ಕಾರ್ಯರೂಪಕ್ಕೆ ತರಲಿಕ್ಕೆ ಯಾರು ಪ್ರಯತ್ನನೇ ಮಾಡಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಕೇಳೋದೇ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾನು ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಸರ್ ಎಲ್ಲಾ ಜಾತಿಯವ್ರಿಗೂ ನಿಗಮಗಳನ್ನ ಮಾಡಿದ್ವಿ, ನಮ್ಮ ಗಾಣಿಗ ನಿಗಮವನ್ನು ಮಾಡಿದ್ದಾರೆ, ಬರೀ ಹೆಸರಿಗೋಸ್ಕರ ಗಾಡಿ ನಿಗಮ ಇದೆ, ಇದಕ್ಕೆ ಏನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನವನ್ನ ಮಾಡಿಲ್ಲ ಅಂತ ಹೇಳಿದಾಗ, ಹೌದು ಕಣೆ ಇದು ಅಂತ ಹೇಳಿ ಗಾಣಿಗ ನಿಗಮವನ್ನ ರಿಜಿಸ್ಟ್ರೇಷನ್ ಮಾಡಿಸಿ ಅದು 3-4 ತಿಂಗಳ ಕಾಲ ಅದು ಡೆಲ್ಲಿಗೆ ಕಳಿಸಿ ಎಲ್ಲ ಮಾಡಿ ಗಾಣಿಗ ನಿಗಮದ ಸ್ಥಾಪನೆ ಆಯಿತು. ಆ ಸ್ಥಾಪನೆ ಆದಂತ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ನೀನೇ ಅದಕ್ಕೆ ಅಧ್ಯಕ್ಷ ಆಗಿ ಕೆಲಸ ಮಾಡು ಅಂತ ಹೇಳಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯನವರಿಗೆ ಮೊದಲಿನಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಗಾಣಿಗ ನಿಗಮದ ಕೆಲಸ ಕಾರ್ಯಗಳೇನು ಅನ್ನೋದ್ರ ಬಗ್ಗೆ ಈಗಾಗಲೇ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಸ್ನೇಹಿತರು ಸಹ ಹೇಳಿದ್ದಾರೆ. ಗಾಣಿಗ ನಿಗಮದ ಅಧ್ಯಕ್ಷರ ಕೆಲಸ ಗಾಣಿಗ ಜನಾಂಗಕ್ಕೆ ನಾವು ಅಭಿವೃದ್ಧಿ ಆಗಲಿಕ್ಕೆ, ಸಂಘಟನೆ ಆಗಲಿಕ್ಕೆ ಯಾವ ರೀತಿ ಕಾರ್ಯವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡಿ ಅವ್ರನ್ನ ನಮ್ಮ ಜನಾಂಗಕ್ಕೆ ಸಲ್ಲಬೇಕಾದಂತ ಸೌಲಭ್ಯಗಳನ್ನ ಕಲ್ಪಿಸುವಂತ ಒಂದು ಕಾರ್ಯವನ್ನ, ಹಿಂದೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ನಮ್ಮ ಜನಾಂಗದವರು ಯಾವ್ದಕ್ಕಾದ್ರೂ ಒಂದು ನಾವು ವ್ಯಾಪಾರ ಮಾಡ್ಬೇಕಾಗ್ಲಿ, ವಿದ್ಯಾರ್ಥಿಗಳಿಗೆ ಏನಾದ್ರು ಸಹಾಯ ಮಾಡ್ಬೇಕಾದ್ರೆ ನಾವು ದೇವರಾಜ ನಿಗಮಕ್ಕೆ ಹಾಕ್ಬೇಕಾಯ್ತು, ಅರ್ಜಿಯನ್ನು ಹಾಕ್ಬೇಕಾಯ್ತು. ಆ ಅರ್ಜಿ ಅಂತ ಹಾಕಿದಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಇನ್ಫ್ಲೂಯೆನ್ಸ್ ಇರ್ತಾರೆ, ಯಾವ ಜನಾಂಗ ಹಿಂದುಳಿದವರಲ್ಲೂ ಮುಂದುವರೆದಿರ್ತಾರೆ, ಅವರ ಒಂದು ಒತ್ತಡಕ್ಕೆ ಅವ್ರವ್ರಿಗೆ ಸಿಗ್ತಾ ಇತ್ತು.
ಇಂಥ ಒಂದು ಸಂದರ್ಭದಲ್ಲಿ ನಿಗಮ ಒಂದು ಸಪರೇಟ್ ಆಗಂತ ಸಂದರ್ಭದಲ್ಲಿ ನಮ್ಮ ಜನಾಂಗಕ್ಕೆ ಯಾವ ರೀತಿ ಸರ್ಕಾರದಿಂದ ಕೊಡತಕ್ಕಂತ ಸಾಲ ಸೌಲಭ್ಯಗಳನ್ನ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನ ತಲುಪಿಸ್ಲಿಕ್ಕೆ ಸರಿಯಾದ ರೀತಿಯಲ್ಲಿ ತಲುಪಿಸಲಿಕ್ಕೆ ಸಹಾಯ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಈ ನಿಗಮವನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಕಾರ್ಯದಲ್ಲಿ ನಾನು ನಮ್ಮ ಜನಾಂಗ ಇಡೀ ಕರ್ನಾಟಕದಲ್ಲೆಲ್ಲ ಏನು ನಮ್ಮ ಗಾಣಿಗ ಜನಾಂಗ ಬೇರೆ ಬೇರೆ ಸಬ್ ಜಾತಿಗಳಂತ ಹೇಳಿ ಏನಾಗಿದೆ ಅವನ್ನೆಲ್ಲ ಒಟ್ಟುಗೂಡಿಸಿ ನಮ್ಮ ಜನಾಂಗಕ್ಕೆ ಸಲ್ಲಬೇಕಾದಂತ ಎಲ್ಲಾ ಸೌಲಭ್ಯಗಳನ್ನ ಸರ್ಕಾರದಿಂದ ಏನ್ ಕೊಡ್ತಾರೆ ಆ ಸೌಲಭ್ಯಗಳನ್ನ ತಲುಪಿಸ್ಲಿಕ್ಕೆ ನಮ್ಮ ಇಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳ ಸಹಾಯಗಳಿಂದ, ಯಾಕಂದ್ರೆ ನಾನು ಬಂದು ಇಲ್ಲಿ ಯಾರಿಗೆ ತೊಂದರೆ ಇದೆ ಯಾರಿಗೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ಜನಾಂಗಕ್ಕೆ ಏಳಿಗೆಗೋಸ್ಕರ ಕೆಲಸ ಮಾಡುವಂತ ಅಧ್ಯಕ್ಷರ ಸಹಾಯದಿಂದ ಅವನ್ನೆಲ್ಲ ಕ್ರೋಢೀಕರಿಸಿ ಅವರಿಗೆ ಸಲ್ಲಬೇಕಾದಂತ ಒಂದು ಸೌಲಭ್ಯಗಳನ್ನ ಕಲ್ಪಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ ಅನ್ನೋ ಭರವಸೆಯನ್ನ ನಾನು ಕೊಡ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಾನ್ಯ ಈ ಬ್ಯಾರಿಸ್ಟರ್ ಯಲ್ಲಪ್ಪನವರ ಬಗ್ಗೆ ಇವತ್ತು ವಿಚಾರವನ್ನ ಮಾಡಿದ್ದಾರೆ. ನಮ್ಮ ಲೋಹಿತ್ರವರು ಎಲ್ಲ ಸೇರಿ ಮಾಡಿದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷದ ವಿಚಾರ. ಅವ್ರು ಯಾರು ಅಂತ ನಾನು ಸಹ 50-60 ವರ್ಷಗಳಿಂದ ರಾಜಕೀಯದಲ್ಲಿದ್ರು ಇವರ ಬಗ್ಗೆ ನಮ್ಗೆ ಗಮನನೇ ಇರಲಿಲ್ಲ. ಇವತ್ತು ಅವರ ಮಾಡಿದ ಸೇವೆನ ನಾವು ನೋಡಿದಂತ ಸಂದರ್ಭದಲ್ಲಿ ಇಡೀ ರಾಷ್ಟ್ರದಲ್ಲಿ ಯಾರು ಮಾಡಿದಂತ ಕೆಲಸವನ್ನ ಅವರೊಬ್ರು ಮಾಡಿದ್ದಾರೆ. ಆದ್ರೆ ಅವ್ರನ್ನ ಎಷ್ಟು ಗೌರವ ಸಿಗ್ಬೇಕಾಗಿತ್ತು ಅಂದ್ರೆ ಇವತ್ತು ಏನು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಮಹಾತ್ಮ ಗಾಂಧೀಜಿ ಎಲ್ಲರನ್ನ ಹೆಸರು ಅವರ ಹೆಸರು ಜೊತೆಗಿರ್ಬೇಕಾದಂತ ಯಲ್ಲಪ್ಪನವ್ರನ್ನ ಇವತ್ತು ನಾವೆಲ್ಲರೂ ಸೇರಿ ಮರ್ತಿರೋದು ಬಹಳ ದುರಾದೃಷ್ಟಕರ ಅಂತ ಹೇಳಿ ನಾನು ಸಹ ಇದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಯಾಕಂದ್ರೆ ಈ ವಿಚಾರವನ್ನ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನನೇ ಮಾಡಿಲ್ಲ. ನಮ್ಮ ಜನಾಂಗದಲ್ಲಿ ಅನೇಕ ಜನರು ಇಂಥ ಹೋರಾಟಗಳನ್ನ ಮಾಡಿದ್ರವರು ಅವ್ರನ್ನ ಮುಂದೆ ತರಲಿಕ್ಕೆ ಯಾಕೆ ಪ್ರಯತ್ನ ಆಗ್ತಾರ ಅಂದ್ರೆ ನಾವ್ ಯಾರು ಸಂಘಟನೆಯಾಗಿ ಇಂಥವ್ರವ್ರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಅದನ್ನ ಗುರುತಿಸಿ ಅವ್ರಿಗೆ ಪ್ರಚಾರವನ್ನ ತರಲಿಕ್ಕೆ ಏನು ಒಂದು ಪ್ರಯತ್ನ ಮಾಡ್ಬೋದು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಯಾಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದಂತ ಸಂದರ್ಭದಲ್ಲಿ ಇಂಥ ವಿಚಾರಗಳು ಎಲ್ಲರ ಗಮನಕ್ಕೆ ಬರ್ತದೆ. ಇಂಥ ವಿಚಾರವನ್ನ ನಮ್ಮ ಲೋಹಿತ್ರವರು ನಮ್ಮೆಲ್ಲರ ಗಮನಕ್ಕೆ ತಂದು ಬಹಳ ಅವರ ನಮ್ಮೆಲ್ಲರ ಒಂದು ಖುಷಿಗೆ ಪಾತ್ರರಾಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅವರ ಹೆಸರು ಅಮರವಾಗಿರ್ಬೇಕು. ಇವತ್ತು ಏನು ರೈಲ್ವೆ ಸ್ಟೇಷನ್ಗೆ ಅವರು ಜಾಗವನ್ನ ಕೊಟ್ಟಿದ್ರು ಅಂತ ಹೇಳಿ ಆಗಿನ ಕಾಲದಲ್ಲಿ ಬ್ಯಾರಿಸ್ಟರ್ ಆಗಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ಹೆಮ್ಮೆ ಪಡತಕ್ಕಂತ ವಿಚಾರ. ಬ್ಯಾರಿಸ್ಟರ್ ಅಂದ್ರೆ ಎಂತ ಒಂದು ದೊಡ್ಡ ಪದವಿ ಅಂತ ನಮ್ಗೆ ಯಾರಿಗೂ ಅಷ್ಟೊಂದಿಗೆ ಅರ್ಥ ಆಗಿದ್ದಿಲ್ಲ. ಬ್ಯಾರಿಸ್ಟರ್ ಅಂದ್ರೆ ಅವತ್ತು ಆಗಿನ ಕಾಲದಲ್ಲಿ ಬ್ಯಾರಿಸ್ಟರ್ ಓದವ್ರೆ ಅಂತ ಹೇಳಿದ್ರೆ ಇವತ್ತು ಅಂಬೇಡ್ಕರ್ ಅವರು ಆಗಿನ ಕಾಲದಲ್ಲಿ ಬ್ಯಾರಿಸ್ಟರ್ ಆಗಿ ಇಡೀ ರಾಜ್ಯದ ಪ್ರಪಂಚದಲ್ಲಿ ಯಾರು ಓದ್ತಾ ಇರತಕ್ಕಂತ ಅವರು ವಿದ್ಯಾರ್ಥಿಗಳಾಗಿ ಬೆಳೆದಂತವ್ರು. ಅವರ ಒಂದು ಕಾಲ ಸಮಾನದಿಂದಂತ ನಮ್ಮ ಯಲ್ಲಪ್ಪನವರ ನಾವೆಲ್ಲರೂ ಮರೆತಿರೋದು ನಿಜವಾಗ್ಲೂ ಬಹಳ ಶೋಚನೀಯ. ಅವರ ಹೆಸರಿಗೆ ಸರಿಯಾದ ರೀತಿಯಲ್ಲಿ ಘನತೆ ಗೌರವನ ತರುವಂತ ಪ್ರಯತ್ನವನ್ನ ಇವತ್ತು ನಮ್ಗೇನು ತೋರಿಸ್ಕೊಟ್ಟಿದ್ದಾರೆ. ಆ ಕಾರ್ಯಕ್ಕೆ ಏನ್ ಆಗ್ಬೇಕು, ರೈಲ್ವೆ ಸ್ಟೇಷನ್ಗೆ ಹೆಸರಿಡಬೇಕು ಅನ್ನೋದ್ರ ಬಗ್ಗೆ ನಾನು ಸಹ ಇದರ ಬಗ್ಗೆ ಪ್ರಯತ್ನವನ್ನ ಮಾಡಿ ಅವರ ಹೆಸರನ್ನ ರೈಲ್ವೆ ಸ್ಟೇಷನ್ಗೆ ಇಡಬೇಕು. ಮತ್ತೆ ಅವರ ಪ್ರತಿಮೆಯನ್ನ ಈ ಒಂದು ಭಾಗದಲ್ಲಿ ಎಲ್ಲಿ ಸೂಕ್ತವಾದ ಸ್ಥಳದಲ್ಲಿ ಇಡಬೇಕು ಅದಕ್ಕೆ ಪ್ರಯತ್ನವನ್ನ ಮಾಡಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ. ಮತ್ತೆ ನಮ್ಮ ಜನಾಂಗದ ನಮ್ಮ ತಾಯಂದಿರು ಇವತ್ತು ಬಂದಿದ್ದಾರೆ. ಅವ್ರಿಗೆ ನಾನು ಹೇಳೋದಿಷ್ಟೇ, ನಮ್ಮ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನ ತಾವು ಕೊಡಿಸ್ಬೇಕು. ಎಲ್ಲಿ ತಾಯಿ ಹೆಣ್ಣು ವಿದ್ಯಾವಂತರಾಗಿರ್ತಾರೆ ಅವರ ಸಮಾಜದಲ್ಲಿ ಅವರ ಮಕ್ಕಳು ವಿದ್ಯಾವಂತರಾಗ್ತಾರೆ. ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ತಾಯಂದಿರು ಅವ್ರಿಗೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಕೊಡಿಸುವಂತ ಒಂದು ಪ್ರಯತ್ನ ಮಾಡಬೇಕು. ಏನು ತಾಯಿಯೇ ಮೊದಲ ಗುರು ಅಂತ ಏನ್ ಹೇಳ್ತಾರೆ, ಅವರು ವಿದ್ಯಾವಂತರಾದಂತಹ ಸಂದರ್ಭದಲ್ಲಿ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಕ್ಕೆ ಈ ದೇಶದ ಸತ್ಪ್ರಜೆಗಳನ್ನಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಗಂಡು ಮಕ್ಕಳಿಗೆ ಸಮಾನರಾಗಿ ಹೆಣ್ಣು ಮಕ್ಕಳು ಕೆಲಸವನ್ನ ಮಾಡ್ಬೇಕಾಗ್ತದೆ. ಇಲ್ಲದವರ ಈ ಸಮಾಜದಲ್ಲಿ ನಾವು ಉತ್ತಮ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಿನ ವಿದ್ಯಾವಂತರಾದ್ರೆ ಅವರ ಕುಟುಂಬ ವಿದ್ಯಾವಂತರಾಗ್ತಾರೆ. ಕುಟುಂಬ ವಿದ್ಯಾವಂತರಾದ್ರೆ ಇಡೀ ದೇಶ ವಿದ್ಯಾವಂತರಾಗ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳಾಗಿ ರಾಜಕಾರಣಿಗಳಾಗಿ ಬೆಳಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಜನಾಂಗ ಏಳಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಪ್ರಯತ್ನವನ್ನ ನಮ್ಮ ತಾಯಂದಿರು ಎಲ್ಲಾ ಮಕ್ಕಳಿಗೂ ವಿದ್ಯಾವಂತರನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು.
ಆ ಒಂದು ಪ್ರಯತ್ನ ವಿದ್ಯಾವಂತರ ಸಂಖ್ಯೆಗೆ ಯಾವ ರೀತಿ ಅವರಿಗೆ ಪ್ರಯತ್ನವನ್ನು ಆಗ್ತದೆ, ನಮ್ಮ ಅಭಿವೃದ್ಧಿ ನಿಗಮದಿಂದ ಏನು ಸಹಾಯ ಆಗ್ಬೋದು ಬಡ ವಿದ್ಯಾರ್ಥಿಗಳಿಗೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನ ಮಾಡಿ ಆ ಕಾರ್ಯವನ್ನು ಕಲ್ಪಿಸುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತೇನೆ. ಈ ಒಂದು ಸಂದರ್ಭದಿಂದ ನನ್ನ ಕಳೆದು 2 ಮಾತನ್ನ ಅವಕಾಶ ಮಾಡಿಕೊಟ್ಟು ತಾಯಿಯ ಲಕ್ಷ್ಮೀ ದೇವಿ ಆಶೀರ್ವಾದವನ್ನ ಸ್ವಾಮಿ ಮಾಲಿಂಗೇಶ್ವರ ಅಧಿಕಾರ ಸೇವೆಯನ್ನ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಈ ಒಂದು ಭಾಗದ ಅಧ್ಯಕ್ಷರಿಗೆ ಮತ್ತೆ ಪದಾಧಿಕಾರಿಗಳಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾನು ಮತ್ತೆ ನಮ್ಮ ಸರ್ಕಾರದಿಂದ ಗ್ರಾಂಟ್ ಹೆಚ್ಚಿನ ರೀತಿಯಲ್ಲಿ ಬಂದಂತ ಸಂದರ್ಭದಲ್ಲಿ ನಾನು ಪುನಃ ಈ ಒಂದು ಕ್ಷೇತ್ರದಲ್ಲಿ ಬಂದು ನಮ್ಮ ಎಲ್ಲ ಅಧ್ಯಕ್ಷರ ಜೊತೆ ಸಂಪರ್ಕಿಸಿ ಅವರ ಸಹಾಯದಿಂದ ನಮ್ಮ ಜನಾಂಗದ ಏಳಿಗೆಗೆ ಒಂದು ಸಕಲ ಪ್ರಯತ್ನವನ್ನ ಮಾಡ್ತೇನೆ ಅನ್ನೋ ಒಂದು ಭರವಸೆಯನ್ನ ಈ ಮೂಲಕ ಕೊಡ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೆಲ್ಲರ ಒಂದು ಅಭಿಪ್ರಾಯ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನನ್ನ ಕರೆದು ಗೌರವಿಸಿದ್ದಕ್ಕಾಗಿ ಮತ್ತೊಮ್ಮೆ ವಂದನೆಗಳನ್ನು ಕಟ್ಟಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಈ ಗಾಣಿಗ ಸಂಘ ಬಹಳ ಉತ್ತರಕ್ಕೆ ಏರಲಿ, ಸರ್ಕಾರದಿಂದ ಸಿಗುವಂತ ಎಲ್ಲ ಸೌಲಭ್ಯಗಳನ್ನು ಗರಿಷ್ಠವಾಗಿ ಈ ಒಂದು ಗಾಣಿಗ ಸಮಾಜಕ್ಕೆ ಸಿಗ್ಲಿ. ಅದೇ ರೀತಿ ಅವರು ಹೇಳಿದಂತ ನಮ್ಮ ಮನೆ 5 ಬೆರಳಿದ್ರೆ ಸಾಲದು, ಆ 5 ಬೆರಳುಗಳ ಒಗ್ಗಟ್ಟಾಗಿ ಮುಷ್ಟಿಯಾಗಿ ನಾವೆಲ್ಲ ಗಾಣಿಗರಾಗಿರೋಣ ಎನ್ನುತ್ತಾ ಶುಭ ಹಾರೈಸುತ್ತಿದ್ದೇವೆ. ಈಗ ಈ ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಗಾಣಿಗ ಸಫಲಿಗ ಸೇವಾ ಸಂಘದ ಕಾರ್ಯದರ್ಶಿಯಾದಂತ ನಿತಿನ್ ನೆಕ್ಕೆಲಾಡಿ ಅವರು. ಗಾಣಿಗಾಯಣಿ ಸಫಲಿಗರ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇದರ ವತಿಯಿಂದ ನಡೆಯುವಂತಹ ಗೌರವಾರ್ಪಣಾ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಶ್ರೀಯುತ ಅನಂತ್ ಮೈಸೂರು ಅಧ್ಯಕ್ಷರು, ಕರ್ನಾಟಕ ಗಾಣಿಗ ನಿಗಮ, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ತಿಳಿಸಿದೆ. ಅದೇ ರೀತಿ ಅವರ ಶ್ರೀಮತಿಯವರಾದಂತಹ ಶ್ರೀಮತಿ ಲಕ್ಷ್ಮಿ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ತಿಳಿಸಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಸೃಷ್ಟಿಕರ್ತ ಅಂತ ಹೇಳುವುದು ನಮ್ಮ ಭಾಗದ ಅಧ್ಯಕ್ಷರು ಶ್ರೀ ಲಕ್ಷ್ಮೀ ಪ್ರಸಾದ್ ಬೆಟ್ಟ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಪುತ್ತೂರು ತಾಲೂಕು ಸಫಲಿಗರಾಯಣಿ ಗಾಣಿಗ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಹರಿರಾಮಚಂದ್ರ, ಇವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳು. ಅದೇ ರೀತಿ ಮಾತೃ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ರಮಣಿ ಗಾಣಿಗ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳು. ವನ್ಯನ್ ಗಾಣಿಗ ಸಮುದಾಯ ಸೇವಾ ಸಂಘ ಇದರ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಸುಷ್ಮಾ ದಾಮೋದರ್, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ. ಸಾಮಾಜಿಕ ಕಾರ್ಯಕರ್ತರಾದಂತಹ ಶ್ರೀಯುತ ಅತ್ತವರ ಯಲ್ಲಪ್ಪ, ಇವರ ಬಗ್ಗೆ ಇವರ ಜೀವನದ ಚರಿತ್ರೆಯನ್ನು ಜನ ಮನಗೆ ತಲುಪುವಂತೆ ಮಾಡಿದಂತಹ ಸಾಮಾಜಿಕ ಕಾರ್ಯಕರ್ತರಾದ ಮೋಹಿತ್, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇಲ್ಲಿ ಮಾಡಿದಂತಹ ಎಲ್ಲರ ಧ್ವನಿಯನ್ನು ಸ್ಪಷ್ಟವಾಗಿ ನಮ್ಮ ಕುಳಿತುಕೊಂಡವರಂತಹ ಕಿವಿ ಕೇಳಿಸುವಂತಹ ವ್ಯವಸ್ಥೆಯನ್ನು, ಧ್ವನಿವರ್ಧಕದ ವ್ಯವಸ್ಥೆ ಮಾಡಿದಂತಹ ಹೇಮಂತ್ ಸಾಲ್ಮರ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮೊಂದಿಗಿರುವ ಪತ್ರಕರ್ತರ ಮಿತ್ರರು, ಛಾಯಾಗ್ರಾಹಕರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದ ಬಳಿಕ ಭೋಜನದ ವ್ಯವಸ್ಥೆ ಇದೆ, ದಯವಿಟ್ಟು ಆಗಮಿಸಿದಂತಹ ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.